ಶ್ರೀ ಪ್ರಸಾದ್ ರಾಯ್ ಕಲ್ಲಿಮಾರ್ ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಳ, ಇವರನ್ನು ಕೂಡ ಬಹಳ ಆತ್ಮೀಯವಾಗಿ ವೇದಿಕೆ ಮೇಲೆ ಆಸನ ಸ್ವೀಕರಿಸಲಿಕ್ಕೋಸ್ಕರ ಆಹ್ವಾನಿಸುತ್ತಿದ್ದೇನೆ. ಜನಾಬ್ TS ಅಬ್ದುಲ್ಲಾ ಸಾಮಣಿಗೆ, ನಿರ್ದೇಶಕರು, ಆಹಾರ ಜಾಗೃತಿ ಸಮಿತಿ, ಕರ್ನಾಟಕ ಸರ್ಕಾರ, ಇವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಶ್ರೀನಿವಾಸ ಶೆಟ್ಟಿ ಪಟ್ಟೋರಿ, ಸಂಚಾಲಕರು, ಜೀರ್ಣೋದ್ಧಾರ ಸಮಿತಿ, ಶ್ರೀ ಅಯ್ಯಪ್ಪ ಮಂದಿರ, ಅಸೈಗೊಳ್ಳಿ, ಇವರನ್ನು ಕೂಡ ಆಸನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವ ಗೌರವ ಉಪಸ್ಥಿತಿ ಶ್ರೀ ಕೃಷ್ಣ ಗಟ್ಟಿ ಸದಸ್ಯರು, ಧಾರ್ಮಿಕ ಪರಿಷತ್, ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ಕೂಡ ಬಹಳ ಆತ್ಮೀಯವಾಗಿ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು. ಕರುಣಾಮಯಿ ನೀನು, ನಿನ್ನದೇ ದಯೆಯು ಇಹ ಪರಗಳೆರಡರಲ್ಲೂ ನಿನ್ನದೇ ದಯೆಯು. ಕರುಣಾಮಯಿ ನೀನು, ನಿನ್ನದೇ ದಯೆಯು ಇಹ ಪರಗಳೆರಡರಲ್ಲೂ ನಿನ್ನದೇ ದಯೆಯು. ನಿರ್ಣಾಯಕ ದಿನದ ನೀನೊಡೆಯನಂದು, ಜೀವಿಗಳಿಗೆಲ್ಲ ಕೊಡುವೆ ನ್ಯಾಯವನ್ನು ಅಂದು. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ. ನಿನ್ನೊಡನೆ ಬೇಡುವೆವು ನಾವು ದೇವ. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ. ನಿನ್ನೊಡನೆ ಬೇಡುವೆವು ನಾವು ದೇವ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರು ನೀನು ಪ್ರಭುವೇ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಪತಿತರಿಸು ನಮ್ಮನ ಸಜ್ಜನರ ಪಥದಿ. ನಿನ್ನ ಕೃಪೆಯನ್ನು ಪಡೆದವರು ನಡೆದ ಪಥದಿ. ಪತಿಕರಿಸು ನಮ್ಮನ ಸಜ್ಜನರ ಪಥದಿ. ನಿನ್ನ ಕೃಪೆಯನ್ನು ಪಡೆದವರು ನಡೆದ ಪಥದಿ. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ಮುಖ್ಯೋಪಾಧ್ಯಾಯರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇದರ ಮುಖ್ಯ ಉಪಾಧ್ಯಾಯರಾದಂತಹ ಶ್ರೀ ರವೀಂದ್ರ ರೈ ಹರೇಕಳ ಅವರನ್ನು ಕೂಡ ನಾನು ಬಹಳ ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಾನು
ಜಮಾತ್ ಇಸ್ಲಾಮಿ ಉಲ್ಲಾಳ ಸಹ ಕಾರ್ಯದರ್ಶಿಯಾದಂತಹ ಜನಾಬ್ ಅಹಮದ್ ಶರೀಫ್ರವರು ವಿನಂತಿಸ್ತಾ ಇದ್ದೇನೆ ಹೂಗುಚ್ಛ ಕೊಟ್ಟು ಸ್ವಾಗತಿಸಲು. ಇತ್ತೀಚೆಗೆ ಗಟ್ಟಿ ಸಮಾಜದಲ್ಲೊಂದು ಸೌಹಾರ್ದ ಕೂಟ ನಡೆಯಿತು. ಹೊಸಕುರಲ್ ಬಳಗ ಅಂತೂ ವರ್ಷಕ್ಕೆ 3 ಕಾರ್ಯಕ್ರಮವನ್ನು, ಸೌಹಾರ್ದ ಇಫ್ತಾರ್ ಕೂಟ, ಸೌಹಾರ್ದ ದೀಪಾವಳಿ ಮತ್ತು ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದರ ಫಲವಾಗಿ ಒಂದು ದೊಡ್ಡ ಸರ್ವಧರ್ಮ ಸಮ್ಮೇಳನವು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದಲ್ಲಿ ಈ ವರ್ಷ ಅವರ ಶತಮಾನೋತ್ಸವದ ಕಾರ್ಯಕ್ರಮದ ಒಂದು ನಿಮಿತ್ತ ಆಚರಿಸಲ್ಪಟ್ಟಿತು. ಸೌಹಾರ್ದತೆ ಅಥವಾ ಸ್ನೇಹ ಕೂಟಗಳು ಯಾಕೆ ಬೇಕು ಎನ್ನುವಂತಹ ಒಂದು ಪ್ರಸ್ತಾವನೆಯ ಮಾತುಗಳ ಮೊದಲು ಔಚಿತ್ಯದ ಏನು ಕಾರಣ? ನಾವೆಲ್ಲ ಸಣ್ಣದಿರುವಾಗ ಇಂತಹ ಸ್ನೇಹ ಕೂಟಗಳು, ಸೌಹಾರ್ದ ಕಾರ್ಯಕ್ರಮಗಳಾಗಲಿ ಯಾವುದಾಗಲಿ ಆದದ್ದನ್ನು ನಾವು ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ಅಂತ ಹೇಳಿದರೆ, ಆ ಕಾಲದಲ್ಲಿ ಇಂತಹ ಸೌಹಾರ್ದತೆಯ ಅಗತ್ಯ ಇರಲಿಲ್ಲ. ಜನರು ಸಹಜವಾಗಿ ಸೌಹಾರ್ದವಾಗಿಯೇ ಇದ್ದರು. ಒಬ್ಬರ ಹಬ್ಬಕ್ಕೆ ಇನ್ನೊಬ್ಬರು ಹೋಗುವುದು, ನೆರೆಮನೆಯವರ ಹಬ್ಬದಲ್ಲಿ ಪಾಲ್ಗೊಳ್ಳುವುದು, ಅವರೊಡನೆ ಬೆರೆಯುವುದು, ಇದು ಒಂದು ಜೀವನ ಪದ್ಧತಿ, ಸಹಜ ಕ್ರಿಯೆಯಾಗಿತ್ತು. ಕಾಲ ಬದಲಾಗುತ್ತಾ ಹೋದ ಹಾಗೆ ಅಲ್ಲಿ ಈ ಶಬ್ದ ಪ್ರಯೋಗವು ನಾನು ತಪ್ಪು ಅಂತ ಹೇಳಿಕೊಳ್ತೇನೆ. ಯಾಕೆಂದರೆ ಕಾಲ ಬದಲಾಗುವುದಿಲ್ಲ, ಬದಲಾಗುವುದು ನಾವು ಮನುಷ್ಯರು ಬದಲಾಗ್ತಾ ಹೋದ ಹಾಗೆ ಹಬ್ಬ ಹರಿದಿನಗಳ ಆಚರಣೆಯ ಆ ಒಂದು ಸಂಪ್ರದಾಯವು ಬೇರೆಯಾಗ್ತಾ ಬಂತು. ಅದರ ಇತಿಮಿತಿಗಳು ತೆರೆದುಕೊಂಡವು. ಜನರ ಮಧ್ಯೆ ಒಂದಷ್ಟು ಅಂತರಗಳು ಹೆಚ್ಚಾಗತೊಡಗಿದವು. ಮನಸ್ಸುಗಳು ದೂರವಾಗತೊಡಗಿದವು. ಮನಸ್ಸುಗಳು ದೂರ ಆಗಿ ಈಗ ಎಲ್ಲಿಯವರೆಗೆ ನಾವು ತಲುಪಿದ್ದೇವೆ ಅಂತ ಹೇಳಿದರೆ, ನಮ್ಮನ್ನು ನಾವೇ ಪರಸ್ಪರ ಒಬ್ಬರೊಬ್ಬರನ್ನು ನಂಬದಂತಹ ಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಇದು ಸಮಾಜದ ದುರಂತದ ಒಂದು ರೀತಿಯ ಪಯಣ. ಇಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಒಂದಷ್ಟು ಸಮಯವಾದರೂ ನಮ್ಮ ಹಬ್ಬಗಳ ಸಂದರ್ಭದಲ್ಲಿ, ಆ ಹಬ್ಬಗಳ ಆಚರಣೆ ಹಿಂದಿರುವ ಮಹತ್ವಕ್ಕಿಂತಲೂ ಈ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗುವ ಎನ್ನುವಂತಹ ಒಂದು ತಾತ್ಪರ್ಯದ ನೆಲೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದಾಗಲಿ ಚಿಂತನೆ ಮಾಡ್ತಾ ಇದೆ. ಸದ್ಭಾವನಾ ವೇದಿಕೆಯ ಚಿಂತನೆಯೂ ಅದೇ ಆಗಿದೆ. ಹೊಸಕುರಲ್ ಬಳಗದ ಚಿಂತನೆಯೂ ಅದೇ ಆಗಿದೆ. ಹೀಗೆ 3 ಸಮಾನ ಮನಸ್ಕರು. ಇಲ್ಲಿ ಇಬ್ಬರನ್ನು ನಾವು ಜಂಟಿಯಾಗಿ ಹೆಸರಿಸಿಕೊಂಡಿದ್ದೇವೆ. ಆದರೆ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಹೀಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ನಾನು ಹೇಳಿದ ಹಾಗೆ ನಾವು ಯಾವುದು ಸಹಜವಾದ ಜೀವನ ಪದ್ಧತಿ ಇತ್ತೋ ಅದೆಲ್ಲವನ್ನು ಮರೆತು ನಾವು ನಮ್ಮದಾದಂತಹ ಒಂದು ಪ್ರಪಂಚದೊಳಗೆ ನಾವು ನಮ್ಮ ಜೀವನವನ್ನು ಭದ್ರ ಮಾಡಿಕೊಳ್ಳುವ ಸ್ಥಿತಿಗೆ ತಲುಪಿದ್ದೇವೆ. ಇಲ್ಲಿ ನಮ್ಮ ಜೀವನ ಭದ್ರ ಮಾಡಿಕೊಳ್ಳುವ ಜೊತೆಗೆ ನಮ್ಮ ಸಮಾಜವನ್ನು ನಾವು ಒಟ್ಟು ಮಾಡುವಂತಹ ಒಂದು ಮನಸ್ಸನ್ನು ಕಟ್ಟಿಕೊಂಡಿದ್ದೇವೆ. ನಾವು ನಮ್ಮ ಸಮಾಜವನ್ನು ಗಟ್ಟಿ ಮಾಡಿಕೊಳ್ಳುವ, ಅದರಲ್ಲೇನು ತಪ್ಪು ಅಂತ ಯಾರು ಹೇಳಲಿಕ್ಕಾಗುವುದಿಲ್ಲ. ಆದರೆ ನಮ್ಮ ಸಮಾಜದವನ್ನು ಹೊರತುಪಡಿಸಿದಾಗ ಬೇರೆ ಸಮಾಜ, ಅದನ್ನು ಯಾವ ರೀತಿ ನಾವು ಗೌರವಿಸುವುದು? ನಾವು ಹಿಂದೂಗಳಂತ ಹೇಳುವಾಗ ಹಿಂದೂಗಳು ಪರಸ್ಪರ ಇನ್ನೊಬ್ಬರನ್ನು ಗೌರವಿಸುವ ಸಂಪ್ರದಾಯ ಅಂತ ಹೇಳ್ತೇವೆ. ಕ್ರಿಶ್ಚಿಯನ್ನಲ್ಲೂ ಕೂಡ ಅದೇ ಸಂದೇಶ ಬೈಬಲಿಂದ ಬರ್ತದೆ. ನೆರೆಮನೆಯವನನ್ನು ಪ್ರೀತಿಸು, ಹಿಂಸೆಗೆ ಪ್ರತಿಹಿಂಸೆ ಮದ್ದು ಅಲ್ಲ ಎನ್ನುವಂತಹದ್ದನ್ನು ಬೈಬಲ್ ಸಂದೇಶ ನೀಡ್ತದೆ. ಹಾಗೆ ಕುರಾನ್ನ ಸಂದೇಶ ಏನು? ಅದು ಕೂಡ ಸಂದೇಶ ಕೊಡುವುದು, ನೆರೆಮನೆಯವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಂಡ್ರೆ ನಿನ್ನನ್ನು ಮುಸ್ಲಿಂ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ನೀನು ಇಸ್ಲಾಂ ಅಂತ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಇದು ಕುರಾನ್ನ ಸಂದೇಶ. ಹೀಗೆ ಎಲ್ಲ ಧರ್ಮಗಳಲ್ಲೂ ಸಂದೇಶ ಒಳ್ಳೆಯದಿದೆ. ಹಾಗಿದ್ರೆ ನಾವು ತಪ್ಪಿದ್ದೆಲ್ಲಿ? ಇಲ್ಲಿ ಮಂಕುತಿಮ್ಮನ ಒಂದು ಕಗ್ಗದಲ್ಲಿ ಹೀಗೆ ಹೇಳ್ತವೆ: ಏಕವಾಗವೇ ದೈವಚಿತ್ತ ನರಚಿತ್ತಗಳು, ಏಕೆನ್ನ ಮನವನಾಳನು ಲೋಕದೊಡೆಯ, ಬೇಕೆನಿಪುದನು ಒಂದೆನಗೆ ವಿಧಿಗೈಯುವುದಿನ್ನೊಂದು, ಈ ಕುಟಿಲಕ್ಕೆ ಮದ್ದು ಮಂಕುತಿಮ್ಮ. ಅಂದರೆ ಏಕವಾಗವೇ
ದೈವಚಿತ್ತ ಮತ್ತು ನರಚಿತ್ತಗಳು. ದೈವಚಿತ್ತ ಒಂದು ಇರ್ತದೆ, ನಾವು ಮನುಷ್ಯರ ಆಲೋಚನೆಗಳು ಕೂಡ ಈ ದೇವರ ಆಲೋಚನೆಗಳು ಮನುಷ್ಯನ ಆಲೋಚನೆಗಳು ಏಕವಾಗಲಿಕ್ಕೆ ಸಾಧ್ಯವಿಲ್ಲವೇ, ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲವೇ. ನನ್ನ ಮನವನ್ನು ಆಳುವವನು ಲೋಕದೊಡೆಯನು. ನಾನು ಯಾವುದನ್ನು ಆಲೋಚನೆ ಮಾಡ್ತೇನೆಯೋ, ಯಾವುದನ್ನು ಮಾತನಾಡ್ತೇನೆಯೋ ಅದೆಲ್ಲವನ್ನು ಮಾತನಾಡಿಸುವವನು ಒಬ್ಬ ಲೋಕದೊಡೆಯ ಅಂತ ಇದ್ದಾನೆ. ನಾವು ಹಿಂದೂಗಳು ಬೇರೆ ಬೇರೆ ದೇವರ ರೂಪದಲ್ಲಿ ಅದನ್ನು ನಂಬಬಹುದು, ಕ್ರಿಶ್ಚಿಯನ್ರು ಬೇರೆ ದೇವರ ರೂಪದಲ್ಲಿ ನಂಬಬಹುದು, ಮುಸ್ಲಿಂ ಮತದವರು ಅದನ್ನು ಬೇರೆ ರೂಪದಲ್ಲಿ ದೇವರ ರೂಪದಲ್ಲಿ ನೋಡು. ಆದರೆ ಎಲ್ಲರ ದೇವರು ಒಂದೇ ಅಂತ ಪರಿಕಲ್ಪನೆಯಲ್ಲಿ ತಗೊಂಡ್ರೆ ನಮಗೆ ಬೇಕು ಅಂತ ಅಡಿಗಡಿಗೆ ಅನ್ನಿಸ್ತಾ ಇದೆ. ಯಾವುದನ್ನು ಕಂಡರೂ ಕೂಡ ಮನುಷ್ಯನ ಸ್ವಭಾವ, ಚಂಚಲ ಚಿತ್ತದ ಸ್ವಭಾವ, ಅದು ಬೇಕು ಇದು ಬೇಕು, ನಮಗೆ ನಮ್ಮ ಬೇಕುಗಳಿಗೆ ತೃಪ್ತಿ ಇಲ್ಲ, ಅದಕ್ಕೊಂದು ವಿರಾಮ ಇಲ್ಲ, ಫುಲ್ ಸ್ಟಾಪ್ ಇಲ್ಲ. ಮನುಷ್ಯನ ಜೀವನ ಪದ್ಧತಿಯಲ್ಲಿ ಅದೊಂದು ಅತಿಶಯವಾದಂತಹ ಹಾಸುಹೊಕ್ಕಾಗಿ ಬೆಳೆದಂತಹ ಆಸೆ. ಬುದ್ಧ ಒಂದು ಕಡೆಯಲ್ಲಿ ಹೇಳಿದ್ದಾನೆ, ಅತಿಯಾದ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿಕೊಂಡು. ಎಲ್ಲವೂ ಬೇಕು ಎಲ್ಲವೂ ಬೇಕು ಎಲ್ಲವೂ ಬೇಕು ಅನ್ನುವಂತಹ ಈ ಕಾಲಘಟ್ಟದಲ್ಲಿ ನಾವೆಲ್ಲವೂ ಬೇಕಂತ ಹೇಳ್ತೇವೆ, ಆದರೆ ಆ ವಿಧಿ ಇನ್ನೊಂದನೇ ಬಗೆಯುತ್ತದೆ. ನಮಗೆ ಬೇಕು ಅಂತ ಅನ್ನಿಸಿದ್ದನ್ನು ವಿಧಿ ನಮಗೆ ಕೊಡಬೇಕಂತ ಏನಿಲ್ಲ. ಅದಕ್ಕೆ ಉದಾಹರಣೆಗಳನ್ನು ನಾವು ಇತ್ತೀಚೆಗೆ ಕಂಡೆವು. ಕೇರಳದ ಭಯಂಕರ ದುರಂತ, ಕೊಡಗುವಿನ ದುರಂತ, ನಮ್ಮ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಾಗುವಂತಹ ನೆರೆ ಪ್ರವಾಹ, ಭೂಕಂಪದ ದುರಂತಗಳನ್ನು ಕಂಡೆವು. ನಾವೆಷ್ಟು ಆಶೆಯಿಂದ ಎಷ್ಟು ಮೋಹದಿಂದ ಕಟ್ಟಿಕೊಂಡಂತಹ ನಮ್ಮ ಮನೆಗಳು, ನಮ್ಮ ಬಂಧುಗಳ ಮನೆಗಳು ಎಲ್ಲವೂ ಕೊಚ್ಚಿ ನೀರ ಪಾಲಾದದ್ದು, ಭೂಕಂಪದಲ್ಲಿ ಭೂಕುಸಿತದ ಒಳಗೆ ಸೇರಿಕೊಂಡದ್ದು, ಇದ್ದ ಜಾಗವೇ ಕಣ್ಮುಂದೆ ಕುಸಿದು ಹೋದದ್ದು, ಒಂದು ರೀತಿಯಲ್ಲಿ ನಿಂತ ನೆಲವೇ ಕುಸಿದು ಹೋದ ಹಾಗೆ. ಹೀಗೆಲ್ಲ ಘಟನೆಗಳು ಪ್ರಕೃತಿ ನಮಗೆ ಅಡಿಗಡಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಆದರೆ ನಾವು ಯಾಕೆ ಹೀಗೆ ಎನ್ನುವುದನ್ನು ನಾವು ಚಿಂತನೆ ಮಾಡಬೇಕು. ಈ ಚಿಂತನೆ ಮಾಡುವುದಕ್ಕೋಸ್ಕರವಾಗಿಯೇ ಇಂತಹ ಸ್ನೇಹಕೂಟಗಳು. ಈ ಸ್ನೇಹಕೂಟಗಳಿಂದ ನಾವು ಒಂದಷ್ಟು ಸೌಹಾರ್ದ ಸಂದೇಶ ಕೊಟ್ಟ ಕೂಡಲೇ ಅಥವಾ ಒಂದಷ್ಟು ಸೌಹಾರ್ದದ ಮಾತಿನ ಆಡಿದ ಕೂಡಲೇ ಅದೆಲ್ಲವೂ ಸಾಧ್ಯವಾಗುತ್ತದೆ ಅಂತ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ಉದಾಹರಣೆಗೆ ಹೇಳಿಕೊಳ್ತೇವೆ, ಹಿಂದೂಗಳಾಗಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಒಂದು ದೀಪವನ್ನು ಹಚ್ಚುತ್ತೇವೆ. ನಾವು ದೀಪವನ್ನು ಹಚ್ಚುವಾಗ ಅದಕ್ಕೆ ಕವಿವಾಣಿ ಒಂದು ಹೀಗೆ ಹೇಳುತ್ತದೆ, ಹಚ್ಚಿದ ದೀಪ ಈ ಲೋಕವನ್ನು ಬೆಳಗುತ್ತದೆ ಎನ್ನುವ ಭ್ರಮೆಯಿಂದ ನಾವು ದೀಪವನ್ನು ಹಚ್ಚುವುದಲ್ಲ, ಆದರೆ ಕನಿಷ್ಠ ನನ್ನ ಮುಖವನ್ನು ನಿಮಗೆ, ನಿಮ್ಮ ಮುಖವನ್ನು ನನಗೆ ತೋರಿಸಿದಾಗ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಅಷ್ಟಕ್ಕಾದರೂ ಆ ದೀಪ ನಮಗೆ ಉಪಕಾರ ಆಗುತ್ತದೆ. ಆದರೆ ಲೋಕವನ್ನೇ ಬೆಳಗುವಂತಹ ಸೂರ್ಯ ನಮಗೆ ಪ್ರತಿನಿತ್ಯ ಹಗಲು ಕೊಡುವಾಗ ಪರಸ್ಪರ ನಮ್ಮ ಮುಖವನ್ನು ಚೆನ್ನಾಗಿ ಒಬ್ಬರಿಗೊಬ್ಬರಿಗೆ ಕಾಣಿಸಿಕೊಳ್ತಾನೆ. ಆದರೆ ಅರ್ಥೈಸುವ ಪ್ರಯತ್ನವನ್ನು ನಾವು ಮಾಡುವುದಿಲ್ಲ ಅಥವಾ ಪ್ರಯತ್ನಕ್ಕೂ ಹೋಗುವುದಿಲ್ಲ. ನಮ್ಮ ಬದುಕು ಏನಾಗಿದೆ ಅಂತ ಹೇಳಿಕೊಂಡ್ರೆ ಕೇವಲ ನಮ್ಮತನಕ್ಕೆ ಸೀಮಿತಗೊಳ್ಳುತ್ತಾ ಆ ಸೀಮಿತದ ಪರಿಮಿತಿಯಲ್ಲಿ ನಾವು ಹೊರ ಜಗತ್ತನ್ನು ಮರೆಯುತ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ಬೆಳೆಸ್ತಾ ಇದ್ದೇವೆ. ಇಂತಹ ಮನೋಸ್ಥಿತಿಯಿಂದ ಬದಲಾಗಿ ಹೊರಗಿನ ಪ್ರಪಂಚದಲ್ಲಿ, ವಿಶಾಲವಾದಂತಹ ಜಗತ್ತಿನಲ್ಲಿ ಎಲ್ಲರೂ ಒಂದಾಗಿ ಬಾಳುವ ಅಗತ್ಯ ಇದೆ, ಒಂದಾಗಿ ನಲಿಯುವಂತಹ ಅಗತ್ಯ ಇದೆ. ಸರ್ವಜ್ಞ ಒಂದು ಕಡೆಯಲ್ಲಿ ಹೇಳ್ತಾನೆ, ಮಾತಿನಿಂ ನಗೆ ನುಡಿಯು ಮಾತಿನಿಂ ಹಗೆ ಹೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ. ಹಾಗಿದ್ರೆ ಎಲ್ಲವೂ ಆಗುವುದೆಲ್ಲಿಂದ? ಎಲ್ಲವೂ ಮಾತಿನಿಂದಲೇ ಬರುವುದು. ಆರಂಭ ಆಗುವುದೆಲ್ಲವೂ ಮಾತಿನಿಂದ. ಆದರೆ ಆ ಮಾತನ್ನು ನಿಯಂತ್ರಿಸುವಂತಹ ಶಕ್ತಿ ನಮಗೆ ಬೇಕು. ಆಗಲೇ ಹೇಳಿದ ಹಾಗೆ ನಮ್ಮೆಲ್ಲರ ಮನಸ್ಸಿನೊಳಗೆ ದೇವರಿದ್ದಾನೆ. ನಾವು ಏನನ್ನು ಮಾಡ್ತೇವೆ, ಏನನ್ನು ಆಡ್ತೇವೆ, ಎಲ್ಲವೂ ದೇವರ ಚಿತ್ತದಂತೆ ಆಗುತ್ತದೆ. ಆದರೆ ನಾವು ನಮ್ಮ ಸ್ವಾರ್ಥದ ಪರಿಧಿಯನ್ನು ಕಟ್ಟಿಟ್ಟುಕೊಂಡು ನಮ್ಮದಾದಂತಹ ಆಲೋಚನೆಯಲ್ಲಿ ಆ ದೇವರು ನಮ್ಮೊಳಗಿದ್ದಾನೆ ಎನ್ನುವಂತಹ ಕಲ್ಪನೆಯಲ್ಲಿ ದೇವರು ಕೊಟ್ಟ ಬದುಕಿದು. ಆ ದೇವರು ಕೊಟ್ಟ ಬದುಕಿನಲ್ಲಿ ಕೇವಲ ನನ್ನತನವನ್ನು ಮಾತ್ರ ನಾನು ನೋಡುವುದಲ್ಲ, ಹೊರಗಿನ ಪ್ರಪಂಚದಲ್ಲಿ ನನ್ನಿಂದೇನಾದರೂ ಒಳಿತಾಗ್ತದೆ, ಆದರೆ ಅದನ್ನು ಮಾಡಬೇಕು ಎನ್ನುವಂತಹ ಒಂದು ನಿರಂತರ ಪ್ರಯತ್ನ ನಮ್ಮಲ್ಲಿ ಬರಲಿ ಎನ್ನುವಂತಹ ಆಶಯದೊಂದಿಗೆ ಇಂತಹ ಕೂಟಗಳು ನಡೀತಾ ಇವೆ. ಒಂದು ಸಣ್ಣ ಕತೆ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸುವ ಪ್ರಯತ್ನ ಮಾಡ್ತೇನೆ. ಒಂದು ಮನೆಗೆ ಒಬ್ಬ ವಿದ್ಯಾರ್ಥಿಯಾಗಿ ಅವನದ್ದಾದಂತಹ ವಿದ್ಯಾರ್ಥಿಯ ಕಾಯಕದಲ್ಲಿ ಒಂದು ಮಾರಾಟ ಮಾಡುವ ವಸ್ತುವನ್ನು ಹಿಡ್ಕೊಂಡು ಬಂದು ಆ ಮನೆಯ ಬಾಗಿಲು ತಟ್ಟತಾನೆ. ಆ ಮನೆಯೊಡತಿ ಅಲ್ಲಿ ತುಂಬ ಬಡತನ ಅಲ್ಲದಿದ್ದರೂ
ಅವನಲ್ಲಿ ಕೊಟ್ಟು ಕೊಂಡುಕೊಳ್ಳಲು ಅವಳಲ್ಲಿ ಏನೂ ಇರಲಿಲ್ಲ. ಅವಳು ಬಾಗಿಲು ತೆರೆದು ಹೇಳ್ತಾಳೆ, ನೀನು ವಿದ್ಯಾರ್ಥಿಯ ಹಾಗೆ ಕಾಣ್ತಾ ಇದೆ, ಮಾರಾಟಕ್ಕಾಗಿ ನನ್ನ ಮನೆ ಬಾಗಿಲಿಗೆ ಬಂದಿದ್ದೀಯಾ, ಆದರೆ ನಿನ್ನಲ್ಲಿ ಹಣ ಕೊಟ್ಟು ಕೊಂಡುಕೊಳ್ಳಲು ನನ್ನಲ್ಲಿ ಶಕ್ತಿ ಇಲ್ಲ, ಆದರೆ ನೀನು ತುಂಬ ಮುಖ ನೋಡುವಾಗ ಬಳಲಿದ ಹಾಗೆ ಕಾಣ್ತಾ ಇದ್ದೀಯಾ, ನಿನಗೆ ಬಾ ಕೂತ್ಕೋ, ಒಂದು ಕ್ಲಾಸ್ ನನ್ನಲ್ಲಿರುವುದು ಇಷ್ಟೇ, ಹಾಲು ಕುಡಿಸ್ತೇನೆ, ನಿನ್ನ ಸ್ವಲ್ಪವಾದರೂ ದಣಿವಾರಿಸಿಕೊಂಡು ನೀನು ನಿನ್ನ ಮುಂದಿನ ಇದರಲ್ಲಿ ಮಾರಾಟದ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣು ಅಂತ ಹೇಳಿಕೊಂಡು ಆ ಗೃಹಿಣಿ ಅವನನ್ನು ಸಂತೈಸಿ ಕಳುಹಿಸ್ತಾಳೆ. ಕಾಲಚಕ್ರ ತಿರುಗುತ್ತದೆ. ಒಂದು ದಿವಸ ಅದೇ ಗೃಹಿಣಿ ತೀರಾ ವೃದ್ಧಾಪ್ಯದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಲ್ಪಡ್ತಾಳೆ. ಒಳ್ಳೆಯ ಆಸ್ಪತ್ರೆಗೆ ಸೇರಿಸಲ್ಪಟ್ಟಾಗ ಅವಳಿಗೆ ಒಂದು ಒಳ್ಳೆಯ ಡಾಕ್ಟರ್ ಅವಳನ್ನು ಪರೀಕ್ಷೆ ಮಾಡಿ ಅವಳಿಗೆ ದೊಡ್ಡ ಮೊತ್ತದ ಒಂದು ಶಸ್ತ್ರಚಿಕಿತ್ಸೆ ಅಗತ್ಯ ಇತ್ತು. ಆ ಶಸ್ತ್ರಚಿಕಿತ್ಸೆ ಎಲ್ಲವನ್ನು ಮಾಡಿ ಅವಳನ್ನು ಮನೆಗೆ ಕಳಿಸಿಕೊಡುವಂಥ ಹೊತ್ತಿನಲ್ಲಿ ಅವಳು ಕೇಳ್ತಾಳೆ, ಇಷ್ಟೆಲ್ಲ ಶಸ್ತ್ರಚಿಕಿತ್ಸೆ ಮದ್ದನ್ನೆಲ್ಲ ಮಾಡಿದ್ರಿ, ನನ್ನಲ್ಲಿ ಹಣ ಇರಲಿಲ್ಲ ಕೊಡಲಿಕ್ಕೆ, ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಹೇಗೆ ಸಾಧ್ಯ ಆಯಿತು ಅಂತ ಕೇಳುವಾಗ ಆ ಚಿಕಿತ್ಸೆ ಮಾಡಿದಂತಹ ಡಾಕ್ಟರ್ ಎದುರು ಬಂದು ಹೇಳ್ತಾಳೆ, ಅಮ್ಮ ನಿಮಗೆ ನೆನಪಿದೆಯಾ, ನಿಮ್ಮ ಮನೆಯ ಬಾಗಿಲಿಗೆ ಒಂದು ದಿವಸ ಬಂದು ನಾನು ಬಾಗಿಲು ತಟ್ಟಿದಾಗ ನೀವು ಒಂದು ಗ್ಲಾಸ್ ಹಾಲು ಕೊಟ್ಟು ನನ್ನನ್ನು ಕಳುಹಿಸಿದ್ದೀರಿ, ಆ ಹಾಲು ಅಂದು ನನಗೆ ಚೇತನ ಕೊಟ್ಟಿತ್ತು, ಇಂದು ಅದರ ಋಣವನ್ನು ನಾನು ನಿಮಗೆ ತೀರಿಸಿದ್ದೇನೆ. ಅಂದರೆ ಆ ಹಾಲು ಕುಡಿದಂತಹ ಮಾರಾಟ ಮಾಡುವ ಹುಡುಗ ವಿದ್ಯಾರ್ಥಿ ಇಂದು ಡಾಕ್ಟರಾಗಿ ಬೆಳೆದು ಅವಳಿಗೆ ಚಿಕಿತ್ಸೆಯನ್ನು ಮಾಡಿದ್ದಾನೆ. ಒಂದು ಹಾಲಿನ ಬೆಲೆ ಅದೆಷ್ಟೋ ಲಕ್ಷ ರೂಪಾಯಿಯ ಚಿಕಿತ್ಸೆಗೆ ಸಮವಾಗಿ ಅಂದು ಕೊಟ್ಟ ಋಣ ಇಂದು ಪ್ರತ್ಯುಪಕಾರವಾಗಿ ತೀರಿಸಿತು ಅಂತ ಹೇಳುವಾಗ ಲೋಕ ಗುಂಡಗಿದೆ. ನಾವು ಯಾವುದನ್ನು ಮಾಡುತ್ತೇವೆಯೋ ಅದು ತಿರುಗಿ ಮತ್ತೊಂದು ದಿಕ್ಕಿನಲ್ಲಿ ಬಂದು ನಮಗೇ ಸಿಗುತ್ತದೆ ಎನ್ನುವುದಕ್ಕೆ ಇಂತಹ ಒಂದು ಕಥೆಯನ್ನು ಹೇಳಿದ್ದೇವೆ. ನಾವು ಒಳ್ಳೆಯದನ್ನು ಮಾಡಿದರೆ ಆ ಒಳ್ಳೆಯತನ ಮತ್ತೆ ತಿರುಗಿ ಬಂದು ನಮಗೇ ಸಿಗುತ್ತದೆ. ನಾವು ಏನಾದರೂ ಕೆಡುಕು ಮಾಡಿದರೆ ಅದು ಒಂದಲ್ಲ ಒಂದು ದಿನ ಬಂದು ನಮ್ಮ ಬದುಕಿಗೆ ತಟ್ಟುತ್ತದೆ ಎನ್ನುವಂತಹ ಆ ಖಚಿತತೆಯನ್ನು ತಿಳಿದುಕೊಂಡು ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಆ ಮಾತು ಮೌನದ ಮೊಗ್ಗೆಯೊಡೆದು ಅರಳಿ ಬರಲಿ. ಆ ಮೌನದ ಮೊಗ್ಗೆಯೊಡೆದು ಅರಳಿ ಬಂದಂತಹ ಮಾತು ಎಲ್ಲರಿಗೂ ಮೂಲೋಕ ಗೆಲ್ಲುವುದು 3 ದಿನದ ಬದುಕಿನಲ್ಲಿ. ಅಂದರೆ ನಮ್ಮ ಬದುಕು 3 ದಿನ. ಆ 3 ದಿನದ ಬದುಕಿನಲ್ಲಿ ನಾವು ಎಲ್ಲರನ್ನು ಗೆಳೆಯರನ್ನಾಗಿ ಮಾಡಿಕೊಳ್ಳುವ, 3 ಲೋಕವನ್ನು ಗೆಲ್ಲಿಕ್ಕಾಗ್ತದೆ ಇಲ್ಲವೋ ಗೊತ್ತಿಲ್ಲ, ಕವನದ ಸಾಲುಗಳಲ್ಲಿ ಮೂಲೋಕ ಗೆಲ್ಲುವುದು ಗೆಳೆಯ ಅಂತ ಹೇಳಿದ್ದಾರೆ. 3 ಲೋಕವನ್ನು ಗೆಲ್ಲಿಕ್ಕಾಗದಿದ್ದರೂ ಕನಿಷ್ಠ ನಮ್ಮ ಊರನ್ನಾದರೂ ನಾವು ಗೆಲ್ಲುವ ಪ್ರಯತ್ನ ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಜಮಾತೆ ಇಸ್ಲಾಮಿ ಹಿಂದ್, ಹೊಸಕುರಲ್ ಬಳಗ ಅಥವಾ ಯಾರೇ ಸೌಹಾರ್ದ ಕೂಟವನ್ನು ಮಾಡಿದರೂ ಆ ಸೌಹಾರ್ದದ ಸಂದೇಶ ಕೇವಲ ನಮ್ಮ ಮನದೊಳಗಿರದೆ ಅದನ್ನು ಕಾರ್ಯರೂಪಕ್ಕೆ ನಮ್ಮ ಬದುಕಿನಲ್ಲಿ ಆಚರಣೆಗೆ ತರುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ಧರ್ಮ ಅನ್ನುವಾಗ ಅದನ್ನು ಜಾತಿ ಮತ್ತು ಮತ ಇದರ ಒಳಗೆ ಸೇರಿಸದೆ ಅದರ ಚೌಕಟ್ಟಿನಿಂದ ನಾವು ಹೊರಗೆ ಬಂದಾಗ ನಾವು ಯಾರು ಎನ್ನುವಂಥ ಸ್ಪಷ್ಟತೆ ನಮಗೆ ಬರ್ತದೆ. ಈಗ ತಾನೇ ಪ್ರಸ್ತಾವನೆಯ ಭಾಷಣವನ್ನು ಮಾಡಿದಂಥ ಶ್ರೀಯುತ ವಿದ್ಯಾಧರ ಶೆಟ್ಟಿ ಅವರು ಹೇಳಿದ್ರು, ಕನ್ನಡದಲ್ಲಿ ಒಂದು ಗಾದೆ ಮಾತುತ್ತದೆ, ಮಾಚು ಮನೆ ಕೆಡಿಸಿತು, ತೂಚು ಒಲೆ ಕೆಡಿಸಿತು. ಹೌದು, ಇದು ಈ ದಿನಗಳಲ್ಲಿ ನಮ್ಮೆಲ್ಲರ ಕೈಗಳಲ್ಲಿರುವಂಥ ಮೊಬೈಲ್, ಅದರಲ್ಲಿ ಬರುವಂಥ ಬೇರೆ ಬೇರೆ ರೀತಿಯ ಸಂದೇಶಗಳ ವೈರಲ್ನಿಂದ ನಾವು ನಮ್ಮನ್ನು ಮರೀತೇವೆ. ಇಡೀ ಸೃಷ್ಟಿಯನ್ನು ಪರಿಪಾಲಿಸುವಂಥ ದೇವರು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಬೇಕಾದ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಕಾಲ ಕಾಲಕ್ಕೆ ಒದಗಿಸಿಕೊಡ್ತಾನೆ. ಆದರೆ ಮನುಷ್ಯರಾದ ನಾವು ಸಂಕುಚಿತ ಮನೋಭಾವದ ಮೂಲಕ
ಅದನ್ನು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಧರ್ಮಕ್ಕೆ ಅನ್ನುವಂಥ ಸೀಮಿತವನ್ನು ಮಾಡಿಕೊಂಡು ನಾವು ಬೆಳೆಯುವಾಗ ಇಂದಿನ ಈ ಕಾರ್ಯಕ್ರಮದ ಈದ್ ಸ್ನೇಹಕೂಟದ ಆ ಮೇಲೆ ಇರುವಂಥ ಶಿರೋನಾಮೆ ನಮ್ಮ ಸ್ನೇಹ ಎಲ್ಲರೊಂದಿಗೆ ಅದನ್ನು ಹಂಚಿಕೊಳ್ಳಿಕ್ಕೆ ಅಸಾಧ್ಯ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನು. ಒಬ್ಬ ಕವಿ ಹಾಡಿದ್ದು. ಆ ಕವಿ ಯಾರು, ಯಾವ ಸಂದರ್ಭದಲ್ಲಿ ಹಾಡಿದ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಆ ತುಣುಕು, ಯಾಕಂತ ಹೇಳಿದ್ರೆ ಸ್ನೇಹ ಅನ್ನುವಂಥದ್ದು ಅದು ಕಡಲು, ನೆನಪಿನ ದೋಣಿ. ಯಾಕಂತ ಹೇಳಿದ್ರೆ ನಾನು ಯೌವನ ಪ್ರಾಯದವನಾಗಿದ್ದಾಗ ನಾನು ಬೆಳೆದು ಬಂದಂಥ ಪರಿಸರ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯದಲ್ಲಿ ನಾನು ಬೆಳೆದು ಬಂದದ್ದು. ಪ್ರತಿ ಬಾರಿ ಪ್ರತಿ ಹಬ್ಬದ ದಿನಗಳಲ್ಲಿ ನಾನು ಅವರ ಮನೆಗೆ ಒಬ್ಬ ಅತಿಥಿಯಾಗಿ ಹೋಗ್ತಿದ್ದೆ. ನಮ್ಮ ಹಬ್ಬದ ದಿವಸ ಅವರು ನಮ್ಮ ಮನೆಗೆ ಅತಿಥಿಯಾಗಿ ಬರ್ತಾ ಇದ್ರು. ಹಾಗಿರುವಾಗ ಯಾಕೆ ಈ ದಿನಗಳಲ್ಲಿ ಈ ರೀತಿಯ ಒಂದು ಸೌಹಾರ್ದ ಕೂಟಗಳು ಏರ್ಪಡಿಸಬೇಕು? ಧರ್ಮ ಅನ್ನುವಾಗ ಮಾನವೀಯತೆ, ಸೌಹಾರ್ದತೆ, ಸಾಮರಸ್ಯ, ಕರುಣೆ, ನ್ಯಾಯ, ನೀತಿ ಇವುಗಳು ಬರ್ತವೆ. ಇದಕ್ಕೆ ನಾವು ಧಾರ್ಮಿಕ ಚೌಕಟ್ಟನ್ನು ಕೊಡದೆ ಅದನ್ನು ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ಹಂಚುವಂಥ ಕೆಲಸಕ್ಕೆ ನಾವು ಮುಂದಾಗಬೇಕು. ಆದುದರಿಂದ ಬೈಬಲ್ನಲ್ಲಿ 2 ವಿಭಾಗಗಳವೆ, ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆ ಎಂಬ ನಾಯಕನ ಮೂಲಕ ತನ್ನ ಜನರಿಗೆ ಕೊಟ್ಟಂಥ 10 ಅಪ್ಪಣೆಗಳಲ್ಲಿ 5 ಅಪ್ಪಣೆ ಮನುಷ್ಯನಾದವ ಈ ಭೂಮಿ ಮೇಲೆ ಯಾವ ರೀತಿಯಾಗಿ ಜೀವಿಸಬೇಕು ಅನ್ನುವಂಥ ಆ ಚಿತ್ರಣವನ್ನು ಅಲ್ಲಿ ಕೊಟ್ಟಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಸಾಯುವವರೇ. ಯಾರೂ ಕೂಡ ಅಮರರಾಗಿ ಉಳಿಲಿಕ್ಕೆ ಆಗುವುದಿಲ್ಲ. ನಾವು ಈ ಲೋಕದಲ್ಲಿ ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರುವಾಗಲೇ ನಮ್ಮ ದೇಹದಲ್ಲಿ ದೇವರು ಒಂದು ಚಿಪ್ಪನ್ನು ಇಟ್ಟು ಕಳಿಸಿದ್ದಾನೆ. ನೀನು ಇಂಥ ದಿನ ಇಂಥ ಗಳಿಗೆ ಈ ರೀತಿಯಾಗಿ ಸಾಯುತ್ತಿ ಅನ್ನುವಂಥ ಆ ಚಿಪ್. ಆದರೆ ಈ ಲೋಕದ 3 ದಿನದ ಜೀವಿತದಲ್ಲಿ ನಮ್ಮ ಧರ್ಮ ನಮ್ಮೊಂದಿಗೆ ನಿಜ ಹೌದು, ಆದರೆ ನಮ್ಮ ಸ್ನೇಹ ಎಲ್ಲರೊಂದಿಗೆ, ಆ ಸ್ನೇಹದ ಮನಸ್ಸು, ಸ್ನೇಹದ ಕೈಯನ್ನು ನಾವು ಚಾಚಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಪ್ರಭು ಯೇಸು ಕ್ರಿಸ್ತರು ಹೇಳಿದಂಥ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶ. ಇಲ್ಲಿ ನೆರೆಯವ, ನೇಬರ್, ಸಾಮಾನ್ಯವಾಗಿ ಮನುಷ್ಯರಾದ ನಾವು ಬಯಸುವಂತಹದ್ದು ನಮ್ಮವರೇ ಆಗಬೇಕೆಂಬುದಾಗಿ. ಆದರೆ ಆ ರೀತಿ ನಾವು ಮಾಡ್ಕೊಂಡು ಬಂದಾಗ ನಾವು ಇನ್ನೂ ಕೂಡ ಸಂಕುಚಿತತೆಯ ಮನೋಭಾವನೆಗೆ ಬರ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ದಿನಗಳಲ್ಲಿ ವಿಶಾಲವಾದ ಹೃದಯ ನಾವು ಹೊಂದಬೇಕು. ಮಾನವೀಯ ಮೌಲ್ಯಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು. ನಮ್ಮ ಶಿಕ್ಷಣ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳು, ಸಾಮಾಜಿಕ ಸಂಘ ಸಂಸ್ಥೆಗಳು ಇದೆಲ್ಲವುಗಳು ಕೂಡ ವಿಶಾಲವಾದಂಥ ಮನೋಭಾವನೆ ಜೀವಿಸುವ ಮನುಷ್ಯ ಜೀವಿಸಲಿಕ್ಕೆ ಕಲಿಸಿಕೊಡುವಂಥ ಮಾರ್ಗದರ್ಶನದ ಸಂಸ್ಥೆಗಳು. ಹೀಗಿರುವಾಗ ಇಂದಿನ ಪೈಪೋಟಿಯ ಜಗತ್ತು, ನಾನು ಮೇಲೂ
ನನ್ನ ಧರ್ಮ ಮೇಲು, ನನ್ನದೇ ಶ್ರೇಷ್ಠ ಅನ್ನುವಂಥ ಈ ಪೈಪೋಟಿ ಜಗತ್ತಿನಲ್ಲಿ ನಮ್ಮ ಜೀವಿಸುವನ್ನು ನಾವು ಹೇಗೆ ಸಾಧಿಸುವಂಥದ್ದು, ಹೇಗೆ ಸಾಗಿಸಿದರೆ ನಾವು ಎಲ್ಲರೊಂದಿಗೆ ನಮ್ಮ ಸ್ನೇಹವನ್ನು ಬೆಳೆಸಿಕೊಳ್ಳಿಕ್ಕೆ ಆಗ್ತದೆ. ಇದು ಪ್ರಾರಂಭ ಆಗಬೇಕಾದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಂತರ ಅದು ನಿಧಾನಕ್ಕೆ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ, ಅಲ್ಲಿಂದ ಅದು ತನ್ನ ವಿಸ್ತಾರವನ್ನು ತೆಗೆದುಕೊಳ್ತದೆ. ಬಂಧುಗಳೇ, ನಮ್ಮ ಜೀವನ ಯಾವ ಕಡೆಗೆ ಸಾಗ್ತದೆ ಎಂಬುದಾಗಿ ನಾವು ಅದನ್ನು ನಿರ್ಧರಿಸಬೇಕು. ಆ ಭಗವಂತ ಆ ನಿರ್ಧರಿಸುವಂಥ ಆಲೋಚನೆ ನಮಗೆ ಕೊಟ್ಟಿದ್ದಾನೆ. ಆ ಆಲೋಚನೆಯನ್ನು ನಾವು ಮಾಡಿಕೊಂಡು ಮುಂದುವರಿಯುವಾಗ ನಮ್ಮ ಧರ್ಮದ ಯಾವುದೇ ರೀತಿಯ ಕಟ್ಟುಪಾಡನ್ನು ಮತ್ತೊಬ್ಬರ ಮೇಲೆ ಹೇರದೆ, ಬದಲಾಗಿ ಸ್ನೇಹದ ಕೈಯನ್ನು ಚಾಚುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ದೇವರು ಇದ್ದಾನೆ, ದೇವರು ಇಲ್ಲ ಅನ್ನುವಂಥ ಎರಡು ಪಂಗಡಗಳು ಪ್ರಪಂಚದಲ್ಲಿ ತಮ್ಮದೇ ಆದಂಥ ಅಸ್ತಿತ್ವವನ್ನು ಹೊಂದಿದೆ. ಆದರೆ ದೇವರು ಇಲ್ಲ ಅನ್ನುವಂಥ ಪಂಗಡ, ನಾಸ್ತಿಕ ಪಂಗಡ, ಕೊನೆಗೆ ಅವ್ರು ಬರುವಂಥದ್ದು ದೇವರು ಇದ್ದಾನೆ ಅನ್ನುವಂತಹದ್ದು. ಆದುದರಿಂದ ಇಂದಿನ ಈದ್ ಸ್ನೇಹಕೂಟ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ, ಈ ಕಾರ್ಯಕ್ರಮದ ಮೂಲಕ ನಮ್ಮನ್ನು ನಾವು ತಿಳಿದುಕೊಳ್ಳೋಣ, ನಮ್ಮ ಜವಾಬ್ದಾರಿಗಳನ್ನು ನಾವು ಅರಿತುಕೊಳ್ಳೋಣ. ಸ್ನೇಹ ಮಾಡಿದವರನ್ನು ಮಾತ್ರ ಸ್ನೇಹ ಮಾಡದೆ, ಸ್ನೇಹದ ಹಸ್ತವನ್ನು, ಸ್ನೇಹವನ್ನು ಬಯಸಿ ಬಂದಂಥ ಪ್ರತಿಯೊಬ್ಬರಿಗೆ ಚಾಚಲಿಕ್ಕೆ ದೇವರು, ಆ ಭಗವಂತ ನಮ್ಮೆಲ್ಲರನ್ನು ಕೂಡ ತನ್ನ ಮಾರ್ಗದರ್ಶನದ ಮೂಲಕ, ತನ್ನ ಶಕ್ತಿಯ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ಹೀಗೆ ಮನುಷ್ಯರಾಗಿ ಮಾನವೀಯ ಗುಣಗಳನ್ನು ನಾವು ಮೈಗೂಡಿಸಿಕೊಂಡು ಆ ಮೂಲಕ ಭಗವಂತ ನಮ್ಮಲ್ಲಿ ಇಟ್ಟಂಥ ಉದ್ದೇಶವನ್ನು ನಾವು ಪ್ರಪಂಚಕ್ಕೆ ತಿಳಿಸಲಿಕ್ಕಾಗುವಂತೆ ಆ ಪರಮಾತ್ಮ ನಮ್ಮೆಲ್ಲರಿಗೆ ತನ್ನ ಬಲವನ್ನು ಕೊಡಲಿ. ಒಂದು ಸದ್ಭಾವನಾ ಸಮಿತಿ ಇದೆ, ಹೊಸಕುರಲೆ ಬಳಗ ಇದೆ, ಜಮಾತೆ ಇಸ್ಲಾಮಿ ಹಿಂದ್, ಈ ಸಂಸ್ಥೆಗಳು ಇದು ನಿಜವಾಗಿಯೂ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಒಳ್ಳೆಯ ಸಂಸ್ಥೆಗಳು. ಯಾಕೆ ನಾನು ಸಮಾಜ ಸೇವೆ ಅಂತ ಹೇಳ್ತೇವೆ ಅಂತಂದರೆ, ಇಂತಹ ಒಂದು ನಾವು ಸಮಾಜ ಸೇವೆ ಮಾಡಲಿಕ್ಕೆ ಜಮ್ಮು ಕಾಶ್ಮೀರಕ್ಕೆ ಕೋವಿ ಹಿಡ್ಕೊಂಡು ಹೋಗಬೇಕಂತಿಲ್ಲ. ಇಲ್ಲೇ ಕೂತ್ಕೊಂಡು ಇಂಥ ಒಂದು ಸ್ನೇಹ ಕೂಟವನ್ನು ಮಾಡಿಕೊಂಡು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಂಡು ಏನು ನಾವು ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬಹುದು ಅಂತ ಚಿಂತನೆ ಮಾಡುವಂಥ ಒಂದು ಕೆಲಸ ಉಂಟಲ್ಲ, ಇದಕ್ಕಿಂತ ಒಳ್ಳೆಯ ಕೆಲಸ ಬೇರೊಂದು ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದ ಕಾರಣ ಆ ಸಂಸ್ಥೆಗಳಿಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೊಂದು ಸ್ನೇಹ ಕೂಟ ಅಂತ ನಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಸ್ನೇಹ ಅಂದರೆ ಅದೊಂದು ಅಕ್ಷಯ ಸಂಪತ್ತು. ಅದು ಸ್ನೇಹ ಎನ್ನುವುದೊಂದು ಅಕ್ಷಯ ಸಂಪತ್ತು. ಈ ಸ್ನೇಹ ಎನ್ನುವಂಥದ್ದು ಮೊದಲು ನಾವು ಒಳ್ಳೆಯ ಸ್ನೇಹಿತರಾಗಬೇಕು ಅಂತಾಗಿದ್ದರೆ, ನಮಗೆ ಒಂದಿಷ್ಟು ಒಳ್ಳೆಯ ಸ್ನೇಹಿತರು ಸಿಗಬೇಕು ಅಂತಾಗಿದ್ದರೆ ನಾವು ಮೊದಲು ಒಳ್ಳೆಯ ಸ್ನೇಹಿತನಾಗಿರಬೇಕು. ಇದು ಬಹಳ ಮುಖ್ಯವಾದಂಥ ವಿಚಾರ. ನಾವು ಮೊದಲು ಒಳ್ಳೆಯ ಸ್ನೇಹಿತನಾಗದಿದ್ದರೆ ಇಂತಹ ಸ್ನೇಹಿತರನ್ನೆಲ್ಲ ಪಡೀಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಆದರೆ ಅಂತಹ ಒಳ್ಳೆಯ ಸ್ನೇಹಿತನಾಗಬೇಕಾಗಿದ್ದರೆ ಮೊದಲು ನಾವು ಒಳ್ಳೆಯ ಮನಸ್ಸನ್ನು ಕಟ್ಟಬೇಕು. ಮನಸ್ಸನ್ನು ಕಟ್ಟದೇ ಇದ್ದರೆ, ಒಳ್ಳೆಯ ಮನಸ್ಸನ್ನು ಕಟ್ಟದೇ ಇದ್ದರೆ ಖಂಡಿತ ಅದು ಸಾಧ್ಯ ಆಗುವುದಿಲ್ಲ. ಒಳ್ಳೆಯ ಮನಸ್ಸನ್ನು ಕಟ್ಟಬೇಕಾಗಿದ್ದರೆ ಒಂದು ವಿಚಾರ ಉಂಟು, ಹಂಸಕ್ಷೀರ ನ್ಯಾಯ ಅಂತ ಉಂಟು. ಹಂಸಕ್ಷೀರ ನ್ಯಾಯ ಅಂತಂದರೆ ಈ ಹಾಲನ್ನು ಮತ್ತು ನೀರನ್ನು ಒಟ್ಟು ಮಾಡಿ
ಒಟ್ಟು ಮಾಡಿದರೂ ಕೂಡ ಹಂಸ ಏನು ಮಾಡ್ತದೆ ಅಂದರೆ ಹಾಲನ್ನು ಮಾತ್ರ ಅದು ಹೀರ್ತದೆ ಅಂತೆ. ಅದೇ ರೀತಿಯಲ್ಲಿ ಒಳ್ಳೆಯ ಮನಸ್ಸನ್ನು ಕಟ್ಟಬೇಕಾಗಿದ್ದರೆ ಸಮಾಜದಲ್ಲಿ ಇರತಕ್ಕಂಥ ಕೆಟ್ಟದು ಮತ್ತು ಒಳ್ಳೆಯದರಲ್ಲಿ ಒಳ್ಳೆಯದನ್ನು ಮಾತ್ರ ನಾವು ಸ್ವೀಕಾರ ಮಾಡಿಕೊಂಡು ಅದನ್ನಷ್ಟು ಇಂದು ಜನಗಳಿಗೆ ಹಂಚತಕ್ಕಂಥ ಕೆಲಸವನ್ನು ನಾವು ಮಾಡಿದರೆ ಅಂತ, ಈ ರೀತಿಯಲ್ಲಿ ಮಾಡಿದೆವು ಅಂತಾದರೆ ಒಳ್ಳೆಯ ಸ್ನೇಹವನ್ನು ಕಟ್ಟಲಿಕ್ಕೆ ಆಗ್ತದೆ. ಆದ ಕಾರಣ ಈ ಸಂಸ್ಥೆಗಳು ಅಂಥ ಒಳ್ಳೆಯ ಸ್ನೇಹವನ್ನು ಕಟ್ಟುತ್ತಾ ಇದೆ. ವಿದ್ಯಾಧರ ಶೆಟ್ಟರು ಮೊನ್ನೆ ಹೇಳಿದರು ಎಂತಂದರೆ, ಇಂಥ ಕಾರ್ಯಕ್ರಮಗಳು ನಾವು ಮಾಡುತ್ತಾ ಬಂದಿದ್ದರಿಂದಲೇ ನಮ್ಮ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರುಗಳಿದ್ದಾರಲ್ಲ, ಅವರಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಬಹಳಷ್ಟು ಜನಗಳನ್ನೆಲ್ಲ ಸೇರಿಸಿ ಒಂದು ಸೌಹಾರ್ದಯುತವಾದಂಥ ಒಂದು ಕೂಟವನ್ನು ಅಲ್ಲಿ ಮಾಡಿದರು. ಎಲ್ಲ ಜನಗಳಲ್ಲಿ ಸೇರಿದರು, ಒಳ್ಳೊಳ್ಳೆ ಚಿಂತನೆಗಳನ್ನೆಲ್ಲ ಮಾಡಿದರು. ಅಂತಹ ಒಳ್ಳೆಯ ಕೆಲಸಗಳು ನಮ್ಮಿಂದ ಆಗ್ತದೆ. ಅದು ಈ ಸ್ನೇಹಕೂಟದ ಬಹಳ ಮುಖ್ಯವಾದಂಥ ಉದ್ದೇಶ ಅದಾಗಿರುತ್ತದೆ. ಆದ್ದರಿಂದ ನಾವು ಒಳ್ಳೆಯ ಸ್ನೇಹಿತರಾಗಬೇಕು ಅಂತ. ಮುಖ್ಯವಾಗಿ ಅದು ಒಂದು ಮಧುಕರ ವೃತ್ತಿ ಅಂತ ಇದೆ. ಮಧುಕರ ವೃತ್ತಿ ಅಂತಂದರೆ ಈ ಜೇನು ನೊಣಗಳೆಲ್ಲ ಏನು ಮಾಡ್ತದೆ ಅಂದರೆ ಹೂವಿಂದ ಹೂವಿಗೆ ಹಾರಿ ಆ ಯಾವುದೋ ಒಂದು ಮಧುವನ್ನು ಅದು ಹೀರಿಕೊಂಡು ಆಮೇಲೆ ಆ ಜೇನುನೊಣವು ಜೇನುತುಪ್ಪವನ್ನು ತಯಾರು ಮಾಡಿ ಇತರರಿಗೆ ಕೊಡ್ತಕ್ಕಂತಹ ಒಂದು ಸಿಹಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆಯಲ್ಲ, ಅಂಥ ವೃತ್ತಿಗೆ ಮಧುಕರ ವೃತ್ತಿ ಅಂತ ಹೆಸರು. ನಾವು ಇಲ್ಲಿ ಮಾಡ್ತಕ್ಕಂಥ ಕೆಲಸವೇ ಮಧುಕರ ವೃತ್ತಿ. ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅಂದರೆ ಬಹಳ ಒಳ್ಳೆಯ ಒಂದು ಕೆಲಸ ಇದು. ಮಾತ್ರ ಅಲ್ಲದೆ ನಾವು ಹೇಗಾಗಬೇಕು ಅಂತ ನಮ್ಮ ಹಿರಿಯರ ಒಂದು ಮಾತಿದೆ, ನಾವು ದೋಷಗ್ರಾಹಿಗಳಾದ ಜರಡಿಯಂತಾಗಬಾರದು, ಗುಣಗ್ರಾಹಿಗಳಾದಂತಹ ಮೊರದಂತಾಗಬೇಕು ಅಂತ. ಜರಡಿ ಅಂದರೆ ಕಂಚಿ ಈ ತುಳು ಭಾಷೆಯಲ್ಲಿ ಕಂಚಿ ತಡಪೆ ಅಂತ ಹೇಳ್ತಾರೆ. ಜರಡಿ ಅಂದರೆ ಕಂಚಿ ತಡಪೆಯ ಕೆಲಸ ಏನು ಅಂತಂದರೆ ಅದು ಏನು ಮಾಡ್ತದೆ ಅಂತಂದರೆ ಕೆಟ್ಟದ್ದನ್ನೆಲ್ಲ ಇಟ್ಟುಕೊಂಡು ಒಳ್ಳೆಯದನ್ನೆಲ್ಲ ಹೊರಗೆ ಹಾಕ್ತದೆ ಅಂತ. ನಾವು ಜರಡಿ ಆಗಬಾರ್ದು. ನಾವು ಮೊರ ಅಂದರೆ ತಡಪೆ ಏನು ಮಾಡ್ತದೆ ಅಂತಂದರೆ ಒಳ್ಳೆಯದನ್ನೆಲ್ಲ ಇಟ್ಟುಕೊಂಡು ಬೇಡದನ್ನೆಲ್ಲ ಹೊರಗೆ ಹಾಕ್ತದಂತೆ. ಆದ ಕಾರಣ ನಾವು ಮೊರದಂತಾಗಬೇಕು, ಗುಣಗ್ರಾಹಿಯಾದಂಥ ಮೊರದಂತಾಗಬೇಕು ಅಂತ. ಆದ್ದರಿಂದ ನಾವು ಇಲ್ಲಿ ತಡಪೆಯಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಒಳ್ಳೆಯದನ್ನೆಲ್ಲ ಕೆಟ್ಟದ್ದನ್ನೆಲ್ಲ ಹೊರಗೆ ಹಾಕಿ ಒಳ್ಳೆಯದನ್ನೆಲ್ಲ ಇಟ್ಟುಕೊಳ್ಳುವಂಥ ಕೆಲಸವನ್ನು ಈ ಒಂದು ಬಂಟರ ಸಭಾಭವನದಲ್ಲಿ, ಒಳ್ಳೆಯ ಒಂದು ಸಭಾಂಗಣ ಇದು, ಬಂಟರು ಕಟ್ಟಿದಂಥ ಒಂದು ಒಳ್ಳೆಯ ಸಭಾಂಗಣದಲ್ಲಿ ನಾವು ಈಗ ಕೂತು ಅಂಥ ಒಳ್ಳೊಳ್ಳೆ ಚಿಂತನೆಯನ್ನು ಮಾಡಿ ಕೆಟ್ಟದ್ದನ್ನೆಲ್ಲ ಹೊರಗೆ ಹಾಕಿ ಒಳ್ಳೆಯದನ್ನೆಲ್ಲ ಸ್ವೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಇದರಷ್ಟು ಒಳ್ಳೆಯ ಕೆಲಸ ಬೇರೊಂದು ಇಲ್ಲ ಅಂತ ನಾನು ಹೇಳ್ತೇನೆ. ಈ ಪ್ರಪಂಚದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು. ಈ ಪ್ರಪಂಚದಲ್ಲಿ 4 ವರ್ಗದ ಜನಗಳಿದ್ದಾರಂತೆ. ನಮ್ಮ ಧರ್ಮಗ್ರಂಥ ಹೇಳಿದಂಥ ಮಾತು, 4 ವರ್ಗದ ಜನಗಳು. ಅಬ್ದುಲ್ ಗನಿ ಅವರಿಗೆ ಹೇಳಬೇಕು ಎಂತಂದರೆ ಅದು ಹೇಗಿರ್ತದೆ 4 ವರ್ಗದ ಜನಗಳು ಅಂತಂದರೆ, ಸತ್ಪುರುಷನಾಥನು ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು. ಸತ್ಪುರುಷನಾಥನು ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು 1ನೇ ವರ್ಗ. 2ನೇ ವರ್ಗ ಮಧ್ಯಮನು ಸ್ವಾರ್ಥದಲ್ಲಿ ಪರಹಿತವ ಸಾಧಿಪನು. 3ನೇ ವರ್ಗ ಅಧಮನಾಥನು ಸ್ವಕಾರ್ಯದಲ್ಲಿ ಪರರ ಹಿಂಸಿಪನು. 4ನೇ ವರ್ಗ ಅಧಮರೊಳಗಧಮ ವ್ಯರ್ಥ ಪರರ ಧ್ವಂಸಿಪನು. ಇದು 4 ವರ್ಗದ ಜನಗಳು. ಹಾಗಾದರೆ ಆ 1ನೇ ವರ್ಗಕ್ಕೆ ನಾವು ಸೇರಬೇಕು. ಯಾವುದು ವರ್ಗ ಅಂದರೆ ಸತ್ಪುರುಷನಾಥನು ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು ಎನ್ನುವಂಥ ಆ ವರ್ಗ ಉಂಟಲ್ಲ, ಏನೂ ಸ್ವಾರ್ಥ ಇಲ್ಲದೆ ಇನ್ನೊಬ್ಬರ ಹಿತಕ್ಕಾಗಿ ಅವರ ಕೆಲಸ ಮಾಡುವಂಥ ಒಂದು ಇದು ಉಂಟಲ್ಲ, ಇಂತಹ ವರ್ಗಕ್ಕೆ ನಾವು ಸೇರಬೇಕಾಗಿದ್ದರೆ ಈ ರೀತಿಯಾದಂಥ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ನಾವು ನಮ್ಮ ಬುದ್ಧಿಗೆ ಒಳ್ಳೆಯ ಯೋಚನೆಯನ್ನು ಕೊಡಬೇಕು, ನಮ್ಮ ಮನಸ್ಸಿಗೆ ಒಳ್ಳೆಯ ಭಾವನೆಯನ್ನು ಕೊಡಬೇಕು. ಅದರ ಜೊತೆಗೆ ನಮ್ಮ ವೃತ್ತಿ ಉಂಟಲ್ಲ, ನಮ್ಮ ಈ ಕೈಕಾಲುಗಳೆಲ್ಲ ಒಳ್ಳೆಯ ಕ್ರಿಯಾಶೀಲವಾಗಿ ಒಳ್ಳೆಯ ಕೆಲಸವನ್ನು ಮಾಡುವಂತಾಗಬೇಕು. ನಮ್ಮ ಈ ಒಂದು ಉಪನಿಷತ್ ಕಾಲದ ಮಾತಿದೆ, ಸತ್ಯಂ ವದ ಧರ್ಮಂ ಚರ ಅಂತ. ಅಂದರೆ ಸತ್ಯಂ ವದ ಧರ್ಮಂ ಚರ ಅಂತಂದರೆ ಸತ್ಯವನ್ನೇ ನೋಡಿ ಧರ್ಮ ಮಾರ್ಗದಿ ನಡೆ ಅಂತ. ಆದ್ದರಿಂದ ನಾವು ಸತ್ಯವನ್ನೇ ಮಾತನಾಡುವವರು, ಇದ್ದದನ್ನು ಇದ್ದಾಗೆ ಹೇಳುವವರು, ಹೇಳಿದ್ದನ್ನು ಹೇಳಿದಾಗೆ ಮಾಡುವವರು. ಅದೇ ರೀತಿಯಲ್ಲಿ ನಮ್ಮ ಚಿಂತನೆಗಳು ಆ ರೀತಿಯಲ್ಲಿ ಇದ್ದಾಗ ನಾವು ಒಳ್ಳೆಯ ಮನಸ್ಸನ್ನು ಕಟ್ಟಲಿಕ್ಕೆ ನಾವು ಸಮರ್ಥರಾದೆವು ಅಂತಾದರೆ ಇಂತಹ ಈ ಒಂದು ಸ್ನೇಹಕೂಟದಂಥ ಈ ಕಾರ್ಯಕ್ರಮಗಳು ಒಳ್ಳೆಯ ಸಂದೇಶವನ್ನು ಕೊಡ್ತದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಅಂತಹ ಒಂದು ಕೆಲಸ ಕಾರ್ಯಲ್ಲಿ ನಡೀತಾ ಇದೆ. ಇದೀಗ ನಾವು ಧರ್ಮದ ಸಂದೇಶಗಳನ್ನು ಕೊಡ್ಬೋದು, ಬೇಕಾದಷ್ಟು ಸಂದೇಶಗಳನ್ನು ಕೊಡ್ಬೋದು, ಧರ್ಮ ಚಿಂತನೆಯನ್ನು ನಾವು ಬೇಕಾದಷ್ಟು ಮಾಡ್ಬೋದು. ಮುಖ್ಯವಾಗಿ ಈ ಮತಧರ್ಮಗಳು ಬಹಳಷ್ಟು ಏನು ಮಾಡಿದೆ ಅಂದರೆ ನಾವೆಲ್ಲ ಅದು ಈಗ ನಮ್ಮ ಈ ಕ್ರೈಸ್ತ ಧರ್ಮ ಏನು ಹೇಳಿದೆ? ಕ್ರೈಸ್ತ ಧರ್ಮ ಹೇಳಿದ್ದು ಇದನ್ನೇ, ಎಂಥದ್ದು ಅಂದರೆ ನೆರೆಕರೆಯವರನ್ನು ಪ್ರೀತಿಸು ಅಂತಲೂ ಹೇಳಿತು. ಹಿಂದೂ ಧರ್ಮ ಏನು ಹೇಳಿತು ಅಂದರೆ ವಸುದೈವ ಕುಟುಂಬಕಂ. ನಮ್ಮ ರಾಮಾಯಣ ಮಹಾಭಾರತಗಳೆಲ್ಲ ಎಲ್ಲ ಗ್ರಂಥಗಳು ಹೇಳಿದೆ ಅಂತಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ.
ಆದ ಕಾರಣ ಅದು ಮಾತ್ರ ಅಲ್ಲದೆ ನಮ್ಮ ಇಸ್ಲಾಂ ಧರ್ಮ ಏನು ಹೇಳಿತು ಅಂತಂದರೆ ನಾವು ತ್ಯಾಗಿಗಳಾಗಬೇಕು, ನಾವು ಸಂಪಾದನೆ ಮಾಡಿದ್ರಲ್ಲಿ ಒಂದಿಷ್ಟು ಇತರರಿಗೆ ದಾನ ಮಾಡಬೇಕು, ಇಂಥದ್ದನ್ನೇ ಇಸ್ಲಾಂ ಧರ್ಮ ಹೇಳಿತು. ಬೌದ್ಧ ಧರ್ಮ ಏನು ಹೇಳಿತು ಅಂತಂದರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿತು. ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿತು. ಈ ಎಲ್ಲದ ಸಂದೇಶಗಳ ಅರ್ಥ ಏನಂತಂದರೆ ನಮ್ಮ ಜನಹಿತ ಕಾರ್ಯ, ನಾವು ಇನ್ನೊಬ್ಬರಿಗೆ ತಾನೂ ಬದುಕಬೇಕು, ಇನ್ನೊಬ್ಬರನ್ನು ಬದುಕಗೊಡಬೇಕು, ತಾನೂ ಸಂತೋಷ ಪಡಬೇಕು, ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು ಎನ್ನುವಂಥದ್ದೇ ಎಲ್ಲ ಧರ್ಮಗಳ ಮೌಲ್ಯ. ಆದ ಕಾರಣ ಏನಾಗಿದೆ ಅಂತಾರೆ ಅಂತ ಹೇಳಿದರೆ, ಈಗ ತಾನೇ ಪ್ರಾಸ್ತಾವಿಕ ಮಾತನ್ನಾಡಿದಂಥ ವಿದ್ಯಾಧರ ಶೆಟ್ಟರು ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲದೂ ಉಂಟು. ನಾವು ಹಬ್ಬಗಳನ್ನು ಆಚರಿಸ್ತೇವೆ, ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ಆದರೆ ಅದರಲ್ಲಿರ್ತಕ್ಕಂಥ ಸಂದೇಶ ಏನು, ಅದರದಕ್ಕಂಥ ಮೌಲ್ಯ ಏನು, ಅದನ್ನು ಆಚರಣೆಗೆ ನಾವು ತರಲಿಕ್ಕೆ ಕಷ್ಟ ಆಗ್ತದೆ. ಮುಖ್ಯವಾಗಿ ಡಾಕ್ಟರ್ ರಾಧಾಕೃಷ್ಣನ್ರವರು ಒಂದು ಕಡೆಯಲ್ಲಿ ಹೇಳಿದಂಥ ಮಾತನ್ನು ನಾನು ನೆನಪಿಸ್ತಾ ಇದ್ದೇನೆ. ನಾವು ಮತಕ್ಕೋಸ್ಕರ ಧರ್ಮಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೇವೆ, ನಾವು ಪ್ರಾಣವನ್ನಾದರೂ ಕೊಡ್ತೇವೆ, ಆದರೆ ಆ ಮತ ಆ ಧರ್ಮ ಏನು ಮೌಲ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದೋ ಅದನ್ನು ನಾವು ಆಚರಣೆಗೆ ತರುವುದಿಲ್ಲ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಆದ ಕಾರಣ ಅದರಿಂದಾಗಿಯೇ ನಮಗೆ ಸಮಸ್ಯೆ ಹುಟ್ಟಿಕೊಂಡದ್ದು. ನೋಡಿ, ಮುಖ್ಯವಾಗಿ ನಾವು ಬೇರೆ ಬೇರೆ ಈಗ ನಮ್ಮ ರಾಷ್ಟ್ರಧ್ವಜದಲ್ಲಿ ಬಣ್ಣಗಳನ್ನು ನೋಡ್ತೇವೆ. ಅದು ಆ ಕೇಸರಿ ಬಣ್ಣ ಅದು ತ್ಯಾಗದ ಸಂಕೇತ, ಆ ಹಸಿರು ಬಣ್ಣ ಅದು ಪರಿಶ್ರಮದ ಸಂಕೇತ, ಆ ಬಿಳಿ ಬಣ್ಣ ಸ್ವಚ್ಛತೆಯ ಸಂಕೇತ. ನಾವು ಏನು ಮಾಡ್ತಾ ಇದ್ದೇವೆ, ಒಂದೊಂದು ಬಣ್ಣವನ್ನು ನಮ್ಮ ಪಕ್ಷಗಳಿಗೆ ಹಾಕ್ಕೊಂಡು ನಮ್ಮ ಜಾತಿಗೆ ಹಾಕ್ಕೊಂಡು ನಾವು ಆ ರೀತಿಯ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದೇವೆ. ಆದರೆ ಆ ಮೌಲ್ಯ ಏನಿದೆ, ಆ ಮೌಲ್ಯವನ್ನು ನಾವು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಅದನ್ನು ಆಚರಣೆಗೆ ತಂದರೆ ಇಂತಹ ಯಾವುದೇ ಸಮಸ್ಯೆಗಳಿಲ್ಲ. ಗಾಂಧಿ, ವಿನೋಬಾ ಭಾವೆ, ಕೃಪಾಲಾನಿಯಂತಹ ಮಹಾನ್ ವ್ಯಕ್ತಿಗಳು ಏನು ಮಾಡಿದರು ಅಂದರೆ ಮೌಲ್ಯಗಳನ್ನು ಒಂದಿಷ್ಟು ಕೊಟ್ಟರು. ನೋಡಿ, ಎಷ್ಟು ಒಂದು ಸುಂದರವಾದ, ಎಷ್ಟು ಹೇಳಲಿಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆ ಗಾಂಧಿಯ ಒಂದು ನುಡಿಮುತ್ತುಗಳು ನೋಡಿ, ಆ ಗಾಂಧಿ ನುಡಿಮತ್ತುಗಳು ಹೇಗಿದೆ ಅಂದರೆ ಸತ್ಯ, ಅಹಿಂಸಾ, ಅಸ್ಥೇಯ, ಬ್ರಹ್ಮಚರ್ಯ, ಅಸಂಗ್ರಹ, ಶರೀರಶ್ರಮ, ಆಸ್ವಾದ, ಸರ್ವತ್ರ ಭಯ ವರ್ಜನ, ಸರ್ವಧರ್ಮ ಸಮಾನತ್ವ, ಸ್ವದೇಶಿ, ಸ್ಪರ್ಶಭಾವನಾ ಅಂತ ಇಡೀ ದಿವಸ ಹೇಳುವಷ್ಟು ವಿಷಯಗಳು ಅದರಲ್ಲಿ ಉಂಟು. ಅಂತಹ ತತ್ವಗಳನ್ನು, ಅಂತಹ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗ ಮಾಡಿಕೊಂಡು ನಾವು ಮುನ್ನಡೆದಂತಾದರೆ ಇಂತಹ ಯಾವುದೇ ಗೊಂದಲಗಳು ನಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಮಾತಿನೊಂದಿಗೆ ಇದೀಗ ಈ ಧರ್ಮಗಳ ಬಗ್ಗೆ ನಾನು ಕೊನೆಯದಾಗಿ ಅಧ್ಯಯನ ಮಾಡಿ ಒಂದು ಸಣ್ಣ, ಇದು ಭಾಳಷ್ಟು ಹಿಂದೆ ಕಟ್ಟಿದಂಥ ಒಂದು ಮಾತು. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಈ ಧರ್ಮದ ಮೌಲ್ಯ ಕರೆಕ್ಟಾಗಿ ಸರಿಯಾಗಿ ಗೊತ್ತಾಗ್ತದೆ. ಇದನ್ನು ನಾನು ಒಂದು ಓದಿಬಿಟ್ಟು ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಧರ್ಮ ಅಂದರೆ ಹೇಗೆ ನೋಡಿ, ಸಂಸ್ಕಾರ ಸಂಸ್ಕೃತಿಯ ಬೆಳೆಸುವುದೇ ಧರ್ಮ, ನೊಂದವರ ಹಿಡಿದೆತ್ತಿ ಕಾಯುವುದೇ ಧರ್ಮ, ಮಾನವೀಯತೆಯ ಉಳಿಸಿ ಮೆರೆಸುವುದೇ ಧರ್ಮ, ಎಲ್ಲರನ್ನು ಗೌರವಿಸುವುದೇ ಮಹಾಧರ್ಮ, ಕರ್ಮವನ್ನು ನಿಷ್ಠೆಯಿಂದಲೇ ಮಾಡುವುದೇ ಧರ್ಮ, ಒಳ್ಳೆಯ ಮಾತುಗಳನ್ನಾಡುವುದೇ ಧರ್ಮ, ಎಲ್ಲರಲ್ಲಿ ಕೂಡಿ ಬದುಕುವುದೇ ಧರ್ಮ, ಎಲ್ಲ ಮತಧರ್ಮಗಳನ್ನಾಧರಿಸಿ ಬದುಕುವುದೇ ಮಹಾಧರ್ಮ, ಜೀವ ಸಂಕುಲವ ಕಾಯುವುದೇ ಧರ್ಮ, ಸಸ್ಯ ಸಂಪತ್ತನ್ನು ಬೆಳೆಸುವುದೇ ಧರ್ಮ, ಜಲಸಂಪತ್ತನ್ನು ವೃದ್ಧಿಸುವುದೇ ಧರ್ಮ, ಪ್ರಕೃತಿಯನ್ನು ಪ್ರೀತಿಸಿ ಗೌರವಿಸುವುದೇ ಮಹಾಧರ್ಮ, ದೇಶ ಸೇವೆಯ ಮಾಡುವುದೇ ಧರ್ಮ, ಈಶನಿಗೆ ನಿತ್ಯ ಶರಣಾಗುವುದೇ ಧರ್ಮ, ತಪ್ಪುಗಳ ತಿದ್ದಿ ನಡೆಯುವುದೇ ಧರ್ಮ, ತನ್ನನ್ನು ತಾನರಿತು ಬದುಕುವುದೇ ಮಹಾಧರ್ಮ. ಈ ಭೂಮಿಯಲ್ಲಿ ಬದುಕಿದ್ದ ಇಬ್ರಾಹಿಂ ಅಥವಾ ಅಬ್ರಹಾಂ ಎಂಬ ಪ್ರವಾದಿಯ ಜೀವನದ ಸ್ಮರಣೆಯಾಗಿದೆ ಬಕ್ರೀದ್ ಹಬ್ಬ ಅಥವಾ ಈದುಲ್ ಅಲ್ಹಾ ಹಬ್ಬ. ಪ್ರವಾದಿ ಇಬ್ರಾಹಿಮರನ್ನು ನಾಗರಿಕತೆಗಳ ಪಿತಾಮಹ ಅಂತ ಹೇಳಲಾಗುತ್ತದೆ. ಜಗತ್ತಿನ ಹೆಚ್ಚಿನ ಎಲ್ಲ ಧರ್ಮಗಳು ಕೂಡ ಇಬ್ರಾಹಿಂ ಅಥವಾ ಅಬ್ರಹಾಂ ಎಂಬ ಪ್ರವಾದಿಯನ್ನು ಗೌರವಿಸ್ತಾರೆ. ಇಬ್ರಾಹಿಂ ಎಂಬ ಪ್ರವಾದಿಯೊಂದಿಗೆ ಜಗತ್ತಿನ ಹೆಚ್ಚಿನ ಧರ್ಮಗಳಿಗೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಜಗತ್ತಿನ ಎಲ್ಲ ಧರ್ಮೀಯರು ಗೌರವಿಸುವ ವ್ಯಕ್ತಿಯಾಗಿದ್ದಾರೆ ಹಜರತ್ ಇಬ್ರಾಹಿಂ. ಆದ್ದರಿಂದಲೇ ಅವರ ಜೀವನದ ಸ್ಮರಣೆ, ಅವರ ಬದುಕಿನ ಸ್ಮರಣೆ, ಆ ಸ್ಮರಣೆಯ ಈದ್ ಹಬ್ಬ ಅದು ಈ ಜಗತ್ತಿಗೆ ಕೊಡುವ ಬಹಳ ದೊಡ್ಡ ಸಂದೇಶ, ಮಾನವ ಕುಲದ ಏಕತೆಯ ಸಂದೇಶವಾಗಿದೆ. ಮಾನವ ಕುಲದ ಏಕತೆಯ ಸಂದೇಶ, ಮನುಷ್ಯತ್ವದ ಸಂದೇಶ.
ಈ ಜಗತ್ತಿನ ಅತ್ಯಂತ ದೊಡ್ಡ ಆದರ್ಶ ಯಾವುದು ಅಂತ ಕೇಳಿದರೆ, ಈ ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟ ಪ್ರವಾದಿಗಳು, ಋಷಿ ಮುನಿಗಳು, ಸಾಧು ಸಂತರು, ಇವರೆಲ್ಲ ಈ ಜಗತ್ತಿಗೆ ಕಲಿಸಿಕೊಟ್ಟ ಅತ್ಯಂತ ಶ್ರೇಷ್ಠವಾದ ಆದರ್ಶ ಯಾವುದು ಅಂತ ಕೇಳಿದರೆ ಮನುಷ್ಯತ್ವ ಎಂಬ ಆದರ್ಶವಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳು ಈ ಜಗತ್ತಿಗೆ ಕೊಟ್ಟ ಕೊಡುಗೆ ಅದು ಮನುಷ್ಯತ್ವ, ಇನ್ಸಾನಿಯತ್ ಅಂತ ನಾವು ಹೇಳ್ತೇವೆ ಅದಕ್ಕೆ. ಇಬ್ರಾಹಿಂ ಪ್ರವಾದಿ ಈ ಜಗತ್ತಿಗೆ ಮನುಷ್ಯತ್ವದ ಪಾಠಗಳನ್ನು ಕಲಿಸಿಕೊಟ್ರು. ಜಗತ್ತು ಬದಲಾಗ್ತದೆ, ಸಿದ್ಧಾಂತಗಳು ಬದಲಾಗ್ತದೆ, ಆಚಾರ ವಿಚಾರಗಳೆಲ್ಲ ಬದಲಾಗುತ್ತದೆ, ನಮ್ಮ ಬದುಕಿನ ಶೈಲಿ ಬದಲಾಗ್ತದೆ. ಆದರೆ ಎಂದೂ ಬದಲಾಗದ, ಎಂದೂ ಉಳಿಯಲೇಬೇಕಾದ ಬಹಳ ಶ್ರೇಷ್ಠವಾದ ಒಂದು ಮೌಲ್ಯವಾಗಿದೆ ಮನುಷ್ಯತ್ವ ಎಂಬ ಮೌಲ್ಯ. ಅದಿಲ್ಲದಿದ್ದರೆ ಮನುಷ್ಯನಿಗೆ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮನುಷ್ಯ ಈ ಭೂಮಿಯಲ್ಲಿ ಸಹಕಾರದೊಂದಿಗೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಅದು ಪ್ರಕೃತಿ ಸಹಜವಾದದ್ದು. ಈ ಭೂಮಿಯಲ್ಲಿ ಒಂದಕ್ಕೊಂದು ಸಹಕಾರದೊಂದಿಗೆ ಬದುಕಬೇಕೆಂಬುದು ಪ್ರಕೃತಿ ಸಹಜವಾದ ಬೇಡಿಕೆ. ಅದು ನೀವು ಈ ಪ್ರಕೃತಿಯನ್ನೆಲ್ಲೊಮ್ಮೆ ಗಮನಿಸಿ ನೋಡಿ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹೋಪಗ್ರಹಗಳು, ಇದು ಯಾವುದು ಒಂದಕ್ಕೆ ಒಂದು ಶತ್ರುಗಳಲ್ಲ. ಇದೆಲ್ಲ ಒಂದಕ್ಕೆ ಒಂದು ಸಹಕಾರದೊಂದಿಗೆ ಕೆಲಸ ಮಾಡುವುದರಿಂದ ಮಾತ್ರ ಇದು ವ್ಯವಸ್ಥಿತವಾಗಿ ನಮ್ಮ ಈ ಜಗತ್ತು ಮುಂದೆ ಸಾಗುತ್ತಾ ಇದೆ. ನಮ್ಮ ಶರೀರ ಕೂಡ ಹಾಗೆ. ಶರೀರದ ಒಂದೊಂದು ಅಂಗಾಂಗಗಳು ಒಂದಕ್ಕೊಂದು ಸಹಕಾರದೊಂದಿಗೆ ಕೆಲಸ ಮಾಡುತ್ತದೆ. ಕಣ್ಣು ಕೈಗೆ, ಕಣ್ಣು ಕಾಲಿಗೆ, ಮೂಗಿಗೆ ಶತ್ರುವಾದರೆ, ಕೈ ಕಾಲಿಗೆ ಶತ್ರುವಾದರೆ, ಒಂದು ಅಂಗ ಇನ್ನೊಂದು ಅಂಗಕ್ಕೆ ಶತ್ರುವಾದರೆ ನಾವು ಯಾರು ಬದುಕುವುದಿಲ್ಲ, ಯಾವಾಗಲೂ ಸತ್ತು ಹೋಗ್ತಾ ಇದ್ದೆವು. ಅಂದರೆ ಸಹಕಾರ ಎಂಬುದು ಈ ಜಗತ್ತಿನ ನಿಯಮ, ಮನುಷ್ಯನ ಬದುಕಿನ ನೈಸರ್ಗಿಕವಾದ ಬೇಡಿಕೆ. ಆದ್ದರಿಂದಲೇ ಕೇರಳದಲ್ಲಿ ಬಹಳ ದೊಡ್ಡ ಪ್ರಳಯ ಬರುತ್ತದೆ. ಅದು ನಿಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ಬಂತು ಅಂತ ನಿಮಗೆ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಪ್ರವಾಹ ಬಂತು, ನಾವೆಲ್ಲ ಹೇಳ್ತೇವೆ ಮಳೆ ಬಂತು ಅಂತ. ಮಳೆ ಯಾವಾಗಲೂ ಬರ್ತದೆ. ಕೇರಳದಲ್ಲಿ ಮಳೆ 3 ತಿಂಗಳು ನಿರಂತರವಾಗಿ ಎಲ್ಲ ವರ್ಷವೂ ಬರ್ತದೆ. ಆದರೆ ಆ ಮಳೆಗೆ ಬಂದ ಪ್ರವಾಹ, ಅದರಲ್ಲಿ ಕೊಚ್ಚಿ ಹೋದ ಲಕ್ಷಗಟ್ಟಲೆ ಮನುಷ್ಯರ ಕನಸುಗಳು, ಅವರ ಜೀವನ, ವರ್ಷಗಟ್ಟಲೆ ದುಡಿದು ಕಟ್ಟಿ ಬೆಳೆಸಿದ ಅವರ ಬದುಕು, ಅದೆಲ್ಲ ಕೊಚ್ಚಿ ಹೋದಾಗ ಕೇರಳದಲ್ಲಿ ನಾವು ನೋಡಿದೆವು. ಅಲ್ಲಿ ಒಬ್ಬರನ್ನು ಒಬ್ಬರು ರಕ್ಷಿಸುವಾಗ, ರಕ್ಷಣೆ ಮಾಡುವಾಗ ಯಾರು ಯಾರಲ್ಲಿ ಕೇಳಲಿಲ್ಲ, ನೀನು ಯಾವ ಧರ್ಮದವ, ನೀನು ಯಾವ ಪಾರ್ಟಿಗೆ ಓಟು ಹಾಕುವವ, ನೀನು ಯಾವ ಪಾರ್ಟಿಯ ಕಾರ್ಯಕರ್ತ ಅಂತ ಬದುಕು ಕೊಡುವಾಗ, ರಕ್ಷಣೆ ಮಾಡುವಾಗ ಯಾರೂ ಯಾರಿಗೂ ಕೇಳಲಿಲ್ಲ. ಎಲ್ಲರೂ ಎಲ್ಲರನ್ನು ರಕ್ಷಣೆ ಮಾಡಿದರು. ಎಲ್ಲರೂ ಎಲ್ಲರಿಗೂ ಸಹಾಯ ಹಸ್ತ ನೀಡಿದರು. ಮುಸ್ಲಿಮರು ಹಿಂದೂಗಳ ದೇವಸ್ಥಾನವನ್ನು, ದೇವಸ್ಥಾನದ ಗರ್ಭಗುಡಿಯನ್ನು ಕ್ಲೀನ್ ಮಾಡಿಕೊಟ್ರು. ಕೇರಳದಲ್ಲಿ ಹಿಂದೂಗಳು ತಮ್ಮ ದೇವಸ್ಥಾನವನ್ನು ಶುಕ್ರವಾರದ ನಮಾಜ್ ಮಾಡಲಿಕ್ಕೆ ಮುಸ್ಲಿಮರಿಗೆ ಬಿಟ್ಟು ಕೊಡುತ್ತಾರೆ. ಮುಸ್ಲಿಮರು ಶುಕ್ರವಾರದ ನಮಾಜ್ ಮಾಡುವುದು ದೇವಸ್ಥಾನದಲ್ಲಿ. ಇದೆಲ್ಲ ಯಾವುದೋ ಕಾಲದಲ್ಲಿ ಶತಮಾನಗಳಾಚೆ ನಡೆದದ್ದಲ್ಲ. ಇದು ನಿನ್ನೆ ಮೊನ್ನೆ ನಡೆದ ಘಟನೆ ನಾನು ಹೇಳ್ತಾ ಇರೋದು. ನೀವೆಲ್ಲ ಮೀಡಿಯಾಗಳಲ್ಲಿ ನೋಡಿದವರು. ನಾನು ಹೇಳುತ್ತಿರುವುದು ಯಾಕೆ ಹೀಗೆ ಅಂತ ಕೇಳಿದರೆ, ಮನುಷ್ಯನ ನೈಸರ್ಗಿಕವಾದ ಗುಣ, ಮನುಷ್ಯನ ನೈಸರ್ಗಿಕವಾದ ಗುಣ ಅದು ಸಹಕಾರ, ಸಹಾನುಭೂತಿ, ಪ್ರೀತಿ. ಎಲ್ಲರಿಗೂ ಒಂದೇ ಅಜೆಂಡಾ ಇದ್ದದ್ದು ಮನುಷ್ಯನ ಬದುಕು ಉಳಿಸಬೇಕೆಂಬುದು ಮಾತ್ರ. ರಕ್ಷಣೆ ಮಾಡುವವರಿಗೆ, ಸೈನಿಕರಿಗೆ, ಪೊಲೀಸರಿಗೆ, ಬೇರೆ ಬೇರೆ ಧರ್ಮದ ಧಾರ್ಮಿಕ ಸಂಘಟನೆಗಳಿಗೆ ಎಲ್ಲರಿಗೂ ಒಂದೇ ಅಜೆಂಡಾ ಇತ್ತು. ಯಾರು ಸಾವಿನ ಅಂಚಿನಲ್ಲಿದ್ದಾರೆ, ಯಾರು ಮುಳುಗುವ ಅಂಚಿನಲ್ಲಿದ್ದಾರೆ, ಅವರ ಬದುಕು ರಕ್ಷಿಸಬೇಕು. ನಾನು ಹೇಳುತ್ತಿರುವುದು ಪ್ರಕೃತಿ ಸಹಜವಾದ ಈ ಗುಣದಿಂದ ಮಾತ್ರ ಮನುಷ್ಯ ಬದುಕಬಲ್ಲ. ನಿಮಗೆ ಅತಿ ಹೆಚ್ಚು ಆನಂದವನ್ನು ಕೊಡುವ ವಿಚಾರ ಯಾವುದು? ನಾವೆಲ್ಲ ಹೀಗೆ ಕುಳಿತುಕೊಂಡು ಆಲೋಚಿಸುವುದು. ನನಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ವಿಷಯ, ನನಗೆ
ಅತಿ ಹೆಚ್ಚು ಭರವಸೆಯನ್ನುಂಟು ಮಾಡುವ ವಿಷಯ, ನನಗೆ ಅತಿ ಹೆಚ್ಚು ನೆಮ್ಮದಿಯನ್ನು ಕೊಡುವ ವಿಷಯ ಯಾವುದು ಅಂತ ಕೇಳಿದರೆ ಪ್ರೀತಿ ಎಂಬುದಾಗಿದೆ. ನಿಮ್ಮನ್ನು ಯಾರಾದರೂ ಪ್ರೀತಿಸುವುದಾದರೆ, ನಿಮ್ಮನ್ನು ಎಲ್ಲರೂ ಪ್ರೀತಿಯಿಂದ ಕಾಣುವುದಾದರೆ ಅದು ನಿಮ್ಮ ಬದುಕಿನಲ್ಲಿ ಬಹಳ ದೊಡ್ಡ ಆನಂದವನ್ನು ನಿಮಗೆ ಕೊಡುತ್ತದೆ. ನಿಮ್ಮ ಬದುಕಿನಲ್ಲಿ ಅಪಾರವಾದ ಭರವಸೆಯನ್ನು ಕೊಡುತ್ತದೆ ನಿಮಗೆ. ನಿಮ್ಮನ್ನೆಲ್ಲರೂ ಪ್ರೀತಿಸುವಾಗ ಮಾತ್ರ ನಿಮ್ಮ ಬದುಕು ನೆಮ್ಮದಿಯಿಂದ ಕೂಡಿರುತ್ತದೆ. ಇದೆಲ್ಲರ ಬದುಕಿನ ಪರಿಸ್ಥಿತಿ, ನಿಮ್ಮ ಧರ್ಮ ಜಾತಿ ಎಲ್ಲ ಒಮ್ಮೆ ಬದಿಗಿಟ್ಟು ಆಲೋಚಿಸಿ ನೋಡಿ. ಮನುಷ್ಯನಿಗೆ ಬದುಕಿನಲ್ಲಿ ನೆಮ್ಮದಿಯನ್ನು ಕೊಡುವುದು, ಆನಂದವನ್ನು ಕೊಡುವುದು, ಭರವಸೆಯನ್ನು ಕೊಡುವುದು, ಆತ್ಮವಿಶ್ವಾಸವನ್ನು ಕೊಡುವುದು ನಿಮ್ಮನ್ನು ಈ ಜಗತ್ತಿನಲ್ಲಿ ಪ್ರೀತಿಸುವ ಜನರಿರುವಾಗ ಮಾತ್ರ. ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಸಿದ್ಧಾಂತ ಅದು. ಎಲ್ಲ ಧರ್ಮಗಳು, ಪ್ರವಾದಿಗಳು, ಋಷಿ ಮುನಿಗಳು, ಸಾಧು ಸಂತರು ಅವರೆಲ್ಲರೂ ಈ ಜಗತ್ತಿಗೆ ಕಲಿಸಿಕೊಟ್ಟ ಒಂದೇ ಒಂದು ಪಾಠ, ಮನುಷ್ಯತ್ವದ ಪಾಠ, ಪ್ರೀತಿಯ ಪಾಠ. ಅದರಾಚೆ ಯಾವ ಧರ್ಮವೂ ಬೇರೆ ಯಾವುದನ್ನು ಹೇಳಿಕೊಡಲಿಲ್ಲ. ಅದಕ್ಕೆ ವಿರುದ್ಧವಾದ ಯಾವುದನ್ನು ಧರ್ಮಗಳು ಕಲಿಸಿಕೊಟ್ಟಿಲ್ಲ. ನಾನು ಬಹಳ ಪ್ರಾಮಾಣಿಕತೆಯೊಂದಿಗೆ ಹೇಳುತ್ತೇನೆ, ಹಿಂದೂ ಧರ್ಮ ಅಂದರೇನು? ಹಿಂದೂ ಧರ್ಮದ ಒಟ್ಟು ಸಾರಾಂಶ ನಾನು ತಿಳಿದುಕೊಂಡಂತೆ ಓಂ ಶಾಂತಿ, ಶಾಂತಿಗಾಗಿ ಇರುವ ಹಂಬಲ, ಶಾಂತಿಗಾಗಿ ಇರುವ ದಾಹ, ಶಾಂತಿಗಾಗಿ ಇರುವ ಸಮರ್ಪಣೆ, ಶಾಂತಿಗಾಗಿ ಇರುವ ಪ್ರಾರ್ಥನೆ ಹಿಂದೂ ಧರ್ಮದ ಸಾರಾಂಶ ಅದು ಅಂತ ತಿಳಿದುಕೊಂಡ ವ್ಯಕ್ತಿ ನಾನು. ಶಾಂತಿಗೆ ವಿರುದ್ಧವಾದ ಒಂದು ಹಿಂದೂ ಧರ್ಮವನ್ನು ಆಲೋಚಿಸಲಿಕ್ಕೆ ಸಾಧ್ಯವೇ ಜಗತ್ತಿಗೆ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಎಲ್ಲ ನಮಾಜನ ನಂತರ ನೀವೊಂದು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯನ್ನು ಅಲ್ಲಾಹುಮ್ಮ ಅಂತಸ್ಸಲಾಂ ವ ಮಿಂಕಸ್ಸಲಾಂ ವ ಇಲೈಕ ಯರ್ಜಿಉಸ್ಸಲಾಂ ಹಯ್ಯಿನಾ ರಬ್ಬನಾ ಬಿಸ್ಸಲಾಂ ವ ಅದ್ಖಿಲ್ನಾ ದಾರಸ್ಸಲಾಂ. ಎಷ್ಟು ಮನೋಹರವಾದ ಸಿದ್ಧಾಂತ ಇದಲ್ಲ. ನಿಮ್ಮ ನಮಾಜನ ನಂತರ ನೀವು ಹೇಳಿ, ದೇವಾ ನೀನು ಶಾಂತಿ, ವ ಮಿಂಕಸ್ಸಲಾಂ ನಿನ್ನಿಂದಲೇ ಶಾಂತಿ, ವೈಲೈಕ ಯರ್ಜಿಉಸ್ಸಲಾಂ ಶಾಂತಿ ನಿನ್ನ ಕಡೆಗೆ ಮರಳುತ್ತದೆ, ಹಯ್ಯಿನಾ ರಬ್ಬನಾ ಬಿಸ್ಸಲಾಂ ಶಾಂತಿಯೊಂದಿಗೆ ನಮ್ಮನ್ನು ಬದುಕಿಸು, ವ ಅದ್ಖಿಲ್ನಾ ದಾರಸ್ಸಲಾಂ ನಾಳೆ ಮರಣದ ನಂತರ ನನ್ನನ್ನು ಶಾಂತಿಯ ಭವನದಲ್ಲಿ ನೀನು ಸೇರಿಸು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕೊಟ್ಟ ಶಾಂತಿಯ ಸಂದೇಶ. ಇನ್ನು ನೀವು ಕ್ರೈಸ್ತ ಧರ್ಮವನ್ನು ಸ್ಟಡಿ ಮಾಡುವುದಾದರೂ ಅಲ್ಲೂ ಅದೇ ಹೇಳಿಕೊಟ್ಟಿರುವುದು ನಿಮಗೆ. ಅಂದರೆ ಈ ಜಗತ್ತಿಗೆ ಧರ್ಮಗಳು ಮನುಷ್ಯ ಬದುಕುವ ಪಾಠಗಳನ್ನು ಕಲಿಸಿಕೊಟ್ಟಿದೆ. ನಾವದನ್ನು ತಿಳಿಯುವ ಪ್ರಯತ್ನ ಮಾಡುವುದಲ್ಲ, ಅದನ್ನು ತಿಳಿಯದೆ ಧರ್ಮದ ರಕ್ಷಣೆ ಮಾಡ್ತಾ ಇದ್ದೇವೆ ನಾವಲ್ಲ. ನಮ್ಮ ಶಾಪ ಅದು. ಧರ್ಮ ಏನು ಹೇಳಿಕೊಟ್ಟಿದೆ ಅಂತ ತಿಳಿಯಲೋ ಅನುಸರಿಸಲೋ ನಾವು ಯಾರು ಪ್ರಯತ್ನ, ಒಂದು ನಯಾ ಪೈಸೆಯ ಪ್ರಯತ್ನ ಮಾಡುವುದಿಲ್ಲ ನಾವೆಲ್ಲ. ಆದರೆ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೇವೆ ನಾವೆಲ್ಲ. ಧರ್ಮದೊಂದಿಗೆ ಸಂಬಂಧ ಇಲ್ಲದವರು, ಧರ್ಮ ಏನು ಅಂತ ಗೊತ್ತಿಲ್ಲದವರು, ಧರ್ಮವನ್ನು ಪ್ರಾಮಾಣಿಕವಾಗಿ ಪ್ರೀತಿಸದವರು ಧರ್ಮದ ರಕ್ಷಣೆ ಮಾಡುವಾಗ ಜಗತ್ತಿನಲ್ಲಿ ಸಮಸ್ಯೆಗಳಾಗುತ್ತದೆ. ಇವತ್ತು ಧರ್ಮದ ರಕ್ಷಣೆ ಮಾಡ್ತಾ ಇರುವುದು ಯಾರು ನೀವು ನೋಡಿ? ಎಲ್ಲ ಧರ್ಮಗಳು. ಅಧರ್ಮಿಗಳು, ಧರ್ಮದೊಂದಿಗೆ ಸಂಬಂಧ ಇಲ್ಲದವರು, ಧರ್ಮ ಏನು ಅಂತ ಗೊತ್ತಿಲ್ಲದವರು, ಧರ್ಮವನ್ನು ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಪಾಲಿಸದೇ ಇರುವವರು ಅವರೆಲ್ಲ ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಧರ್ಮದ ರಕ್ಷಣೆಯ ಘೋಷಣೆ ಕೂಗ್ತಾ ಇದ್ದಾರೆ. ಅವರೆಲ್ಲ ಬೀದಿ ಬೀದಿಗಳಲ್ಲಿ ಧರ್ಮದ ರಕ್ಷಣೆಯ ಹೆಸರು ಹೇಳಿಕೊಂಡು ಅಲೆದಾಡ್ತಾ ಇದ್ದಾರೆ. ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ಹೇಳುತ್ತಿರುವುದು, ಧರ್ಮ ಏನು ಅಂತ ಯುವಜನತೆಗೆ ತಿಳಿಸುವ ಪ್ರಯತ್ನ ನಡೆಯಬೇಕು. ಧರ್ಮ ಏನು ಅಂತ ತಿಳಿಸುವ ವಿದ್ಯಾರ್ಥಿಗಳಿಗೆ ತಿಳಿಸುವ ಪ್ರಯತ್ನಗಳನ್ನು ನಾವು ಮಾಡಬೇಕು. ಹಾಗಾದರೆ ಮಾತ್ರ ಅಧರ್ಮಿಗಳಿಂದ, ಗೂಂಡಾಗಳಿಂದ, ಕ್ರಿಮಿನಲ್ಸ್ಗಳಿಂದ, ಅಪರಾಧಿಗಳಿಂದ ಪವಿತ್ರವಾದ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಧರ್ಮವನ್ನು ರಕ್ಷಣೆ ಮಾಡಬೇಕಾದ ಅಗತ್ಯ. ಧರ್ಮವನ್ನು ಯಾರ್ಯಾರು ಹೈಜಾಕ್ ಮಾಡಿ ಬಿಟ್ಟಿದ್ದಾರೆ. ಧರ್ಮ ಇವತ್ತು ಅಧಿಕಾರ ಗಳಿಸಲಿಕ್ಕೂ ಅಧಿಕಾರದಲ್ಲಿರುವವರನ್ನು ಕೆಳಗಿಳಿಸಲಿಕ್ಕೂ ಇರುವ ಮೆಟ್ಟಿಲಾಗಿದೆ ಧರ್ಮ. ಗೂಂಡಾಗಳು, ಕ್ರಿಮಿನಲ್ಸ್ಗಳು ಇವರೆಲ್ಲ ಧರ್ಮ ರಕ್ಷಣೆ, ಎಲ್ಲ ಧರ್ಮದ ಹಣೆ ಬರ. ನಾನು ಯಾವುದೋ ಒಂದು ಧರ್ಮದ ಬಗ್ಗೆ ಹೇಳುವುದಲ್ಲ. ಧರ್ಮದ ನಿಜವಾದ ಸಂದೇಶಗಳನ್ನು ತಿಳಿಸುವುದರಿಂದ ಮಾತ್ರ ಈ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ.
ಸಂಶಯಗಳಿಂದ, ಭ್ರಮೆಗಳಿಂದ ಮುಕ್ತವಾದ ಒಂದು ಸಮಾಜವನ್ನು ನಾವು ಕಟ್ಟಬೇಕು. ಅದಕ್ಕಾಗಿ ಇಂತಹ ಪ್ರಯತ್ನಗಳು ಧಾರಾಳ ನಡಿಬೇಕು. ನಮಗೆಲ್ಲ ಗೊತ್ತಿದೆ ಇದು ಬಹಳ ಕಷ್ಟದ ಕೆಲಸ ಅಂತ ಹೇಳಿ ಅವರು ಹೇಳಿದ ಹಾಗೆ. ಆದರೆ ನೀವು ಹೊತ್ತಿಸುವ ಒಂದು ಸಣ್ಣ ಕ್ಯಾಂಡಲ್ ಅದು ಜಗತ್ತಿನ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ಆದರೆ ಜಗತ್ತಿನ ಇಡೀ ಕತ್ತಲೆಗೆ ನಿಮ್ಮ ಕ್ಯಾಂಡಲ್ ಲೈಟಿನ ಬೆಳಕನ್ನು ನಂದಿಸುವ ಸಾಮರ್ಥ್ಯ ಇಡೀ ಕತ್ತಲೆಗೆ ಖಂಡಿತ ಇಲ್ಲ. ನೀವು ಹೊತ್ತಿಸಿದ ಒಂದು ಕ್ಯಾಂಡಲ್ ಅದು ಖಂಡಿತ ಅದಕ್ಕೆ ಸಾಧ್ಯ ಇರುವಷ್ಟರ ಮಟ್ಟಿಗೆ ಅದು ಕತ್ತಲನ್ನು ಭೇದಿಸ್ತದೆ, ಅದು ಕತ್ತಲನ್ನು ದೂರ ಮಾಡುತ್ತದೆ. ಇಡೀ ಜಗತ್ತಿನ ಕಗ್ಗತ್ತಲು ಎದುರು ಬಂದರೂ ಕೂಡ ನೀವು ಹಚ್ಚಿದ ಕ್ಯಾಂಡಲ್ ಲೈಟಿನ ಬೆಳಕನ್ನು ನಂದಿಸಲಿಕ್ಕೆ ಇಡೀ ಜಗತ್ತಿನ ಅಂಧಕಾರಕ್ಕೆ ಖಂಡಿತ ಸಾಧ್ಯ ಆಗುವುದಿಲ್ಲ. ಆದ್ದರಿಂದಲೇ ಇಂತಹ ಸೌಹಾರ್ದ ಕೂಟಗಳು, ಇಂತಹ ನಾವು ಒಂದುಗೂಡುವ ಈ ಪ್ರಕ್ರಿಯೆಗಳು, ಹೀಗೆ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಈ ಸಂಸ್ಕಾರ ಇದು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಈ ಸಮಾಜಕ್ಕೆ ಬೆಳಕನ್ನು ತೋರಿಸ್ತದೆ. ಅದರಲ್ಲಿ ಭರವಸೆ ಇರಬೇಕು ನಮಗೆ. ಆ ಆತ್ಮವಿಶ್ವಾಸದೊಂದಿಗೆ ಕೆಲಸ ಮಾಡುವುದರಿಂದ ಮಾತ್ರ ಈ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾವ ದಾರಿಗಳು ಇಲ್ಲ. ಮನುಷ್ಯತ್ವ ಇಲ್ಲದ, ಸಂಸ್ಕಾರ ಇಲ್ಲದ, ಸಂಬಂಧಗಳಿಲ್ಲದ, ಯಾರೊಂದಿಗೂ ಯಾವ ಬದ್ಧತೆಯೂ ಇಲ್ಲದ ಒಂದು ಸಮಾಜದಲ್ಲಿ ಬದುಕುವಾಗ ಈ ಸಮಾಜವನ್ನು ರಕ್ಷಿಸಲಿಕ್ಕೆ ಇರುವ ದಾರಿಗಳು ಯಾವುದು? ಈ ಸಮಾಜವನ್ನು ಕಾಪಾಡಲಿಕ್ಕೆ ಇರುವ ಮಾರ್ಗಗಳೇನು? ಸಮಾಜವನ್ನು ತಿದ್ದಲಿಕ್ಕೆ ಇರುವ ದಾರಿಗಳೇನು? ಯಾವುದೋ ಒಂದು ಧರ್ಮದ ಸಮಸ್ಯೆ ಅಲ್ಲಲ್ಲ, ಎಲ್ಲ ಧರ್ಮದವನ ಸಮಸ್ಯೆ ಇದು. ಜನರಲ್ಲಿ ಸಂಬಂಧಗಳಿಲ್ಲ, ಜನರಲ್ಲಿ ಯಾರೊಂದಿಗೂ ಯಾವ ಬದ್ಧತೆಯೂ ಇಲ್ಲ. ಯಾರಿಗೂ ಹೇಗೆ ಬೇಕಾದರೂ ವರ್ತಿಸಬಹುದು, ಏನು ಬೇಕಾದರೂ ಮಾತಾಡಬಹುದು, ಏನು ಬೇಕಾದರೂ ಮಾಡಬಹುದು, ಯಾವ ರೀತಿ ಬೇಕಾದರೂ ನಿಂದಿಸಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ಕಿನಲ್ಲಿ ಏನು ಬೇಕಾದರೂ ಬರೆದು ಹಾಕ್ಬೋದು. ಯಾರಿಗೂ ಕೇಳುವವರಿಲ್ಲ. ಈ ಸಮಾಜವನ್ನು ತಿದ್ದಲಿಕ್ಕೆ ನಿಮ್ಮಲ್ಲಿರುವ ದಾರಿಗಳೇನು, ಮಾರ್ಗಗಳೇನು? ಒಂದು ತಲೆಮಾರು, ನನ್ನ ಮತ್ತು ನಿಮ್ಮ ಮಕ್ಕಳು, ಅವರು ಬೆಳೆಯುವ ಸಮಾಜವನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವಲ್ಲ. ಯಾವ ರೀತಿಯಲ್ಲಿ ಬೆಳೆಯುತ್ತಾ ಇದ್ದಾರೆ ನನ್ನ ನಿಮ್ಮ ಮಕ್ಕಳು? ಇವರನ್ನು ಸುಧಾರಿಸಬಹುದಾದ, ಇವರನ್ನು ತಿದ್ದಬಹುದಾದ ದಾರಿಗಳೇನು ಎಂಬುದರ ಬಗ್ಗೆ ನಾವು ಖಂಡಿತವಾಗಿಯೂ ಕೆಲವು ಸಂದರ್ಭಗಳಲ್ಲಾದರೂ ಹೀಗೆ ಕೂತುಕೊಂಡು ಚರ್ಚೆ ಮಾಡಬೇಕು, ಹೀಗೆ ಕೂತುಕೊಂಡು ಆಲೋಚಿಸಬೇಕು. ಆಗ ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಉದಾತ್ತವಾದ ಮೌಲ್ಯಗಳು ನಿಮ್ಮ ಎದುರಿನಲ್ಲಿ ಬರುತ್ತದೆ. ನಿಮ್ಮ ಮನಸ್ಸನ್ನು ಸಂಸ್ಕರಿಸುವ, ನಿಮಗೆ ಸಂಸ್ಕಾರ ಕಲಿಸಿಕೊಡುವ, ನಿಮಗೆ ಪ್ರೀತಿಯ, ಕರುಣೆಯ, ಸಹಾನುಭೂತಿಯ, ಗೌರವದ, ವಲಕದ್ ಕರ್ರಮ್ನಾ ಬನಿ ಆದಮ್ ಅಂತ ಕುರಾನ್ ಹೇಳು. ದೇವ ಮನುಷ್ಯನಿಗೆ ಗೌರವ ಕೊಟ್ಟಿದ್ದಾನೆ ಅಂತ. ಸೂರ್ಯನನ್ನು ಸೃಷ್ಟಿಸಿದ ದೇವ, ಚಂದ್ರನನ್ನು ಸೃಷ್ಟಿಸಿದ ದೇವ, ಈ ಸಮಸ್ತ ಜಗತ್ತನ್ನು ಸೃಷ್ಟಿಸಿದ ದೇವ ಹೇಳುವುದು ಮನುಷ್ಯನನ್ನು ನಾನು ಗೌರವಿಸಿದ್ದೇನೆ ಅಂತ ಹೇಳು. ಮನುಷ್ಯನಿಗೆ ಗೌರವ ಕೊಡುವ ಒಂದು ಸಂಸ್ಕಾರ ನಮ್ಮಲ್ಲಿ ಬೆಳೆದು ಬರಬೇಕು. ಹಾಗೆ ಎಲ್ಲರನ್ನು ಗೌರವಿಸುವ ಒಂದು ಸಮಾಜದಲ್ಲಿ ಮಾತ್ರ ಮನುಷ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಪಾಠ ಅದು. ಅದರಾಚೆ ನಮ್ಮನ್ನು ಯಾರೋ ಆಟ ಆಡಿಸ್ತಾ ಇದ್ದಾರೆ. ಇತ್ತೀಚೆಗೆ ವಾಟ್ಸಪ್ಪಿನಲ್ಲಿ, ನಾನು ಮುಗಿಸ್ತಾ ಇದ್ದೇನೆ, ಇದು ಹೇಳಿ ಮುಗಿಸ್ತಾ ಇದ್ದೇನೆ. ವಾಟ್ಸಪ್ಪಿನಲ್ಲಿ ಒಂದು ಸ್ಲೋಗನ್ ಬಂದಿತ್ತು. ಒಂದು ಪಾರ್ಟಿಯವರು ಹೋಗಿ ಓಟು ಕೇಳ್ತಾರೆ. ಮುಸ್ಲಿಮರೆಲ್ಲ ಬಹಳ ಅಪಾಯದಲ್ಲಿದ್ದಾರೆ, ಆದ್ದರಿಂದ ನೀವು ನಮಗೆ ಓಟು ಹಾಕಬೇಕು ಅಂತ ಒಂದು ಪಾರ್ಟಿಯವರು ಹೇಳ್ತಾರೆ. ಇನ್ನೊಂದು ಪಾರ್ಟಿಯವರು ಹೇಳ್ತಾರೆ ಹಿಂದೂಗಳೆಲ್ಲ ಬಹಳ ಅಪಾಯದಲ್ಲಿದ್ದಾರೆ, ಆದ್ದರಿಂದ ನಮಗೆ ಓಟು ಹಾಕಬೇಕು ಅಂತ ಇನ್ನೊಂದು ಪಾರ್ಟಿಯವರು ಹೇಳಿದರು. ಟ್ರಂಪ್ ಬಂದು ಹೇಳಿದ್ರು ಭಾರತ ಅಪಾಯದಲ್ಲಿದೆ, ನಮ್ಮಿಂದ ಆಯುಧ ಪರ್ಚೇಸ್ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ರು. ಒಟ್ಟಿನಲ್ಲಿ ಪರಿಸ್ಥಿತಿ ಏನೆಂದರೆ, ಆಯುಧ ವ್ಯಾಪಾರ ಚೆನ್ನಾಗಿ ನಡಿಬೇಕು ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ನಡೆಯುವ ಅತ್ಯಂತ ದೊಡ್ಡ ಬಿಸ್ನೆಸ್ ವೆಪನ್ಸ್ನ ಬಿಸ್ನೆಸ್ ಅಂತ ಅಧಿಕೃತ ಲೆಕ್ಕಾಚಾರ. ಆಯುಧ ಎಷ್ಟು ವ್ಯಾಪಾರ ಆಗ್ತದೆ ಅಷ್ಟು ಮನುಷ್ಯ ಜಗತ್ತಿನಲ್ಲಿ ಯಾವುದಕ್ಕೂ ಯಾವ ದೇಶಗಳು ಖರ್ಚು ಮಾಡ್ತಾ ಇಲ್ಲ. ಎಲ್ಲ ದೇಶಗಳು ಅತಿ ಹೆಚ್ಚು ಖರ್ಚು ಮಾಡ್ತಾ ಇರೋದು ಆಯುಧ ಪರ್ಚೇಸ್ ಮಾಡಲಿಕ್ಕೆ. ಆಯುಧ ಸೇಲ್ ಆಗಬೇಕು. ಆಯುಧ ಸೇಲ್ ಆಗಬೇಕಾದರೆ ಯುದ್ಧಗಳು ನಡೀಬೇಕು, ಹಗೆತನ ಇರಬೇಕು, ವಿದ್ವೇಷ ಇರಬೇಕು, ಪರಸ್ಪರರನ್ನು ದ್ವೇಷಿಸುವ ವಾತಾವರಣ ಇರಬೇಕು. ಇದಿದ್ರೆ ಮಾತ್ರ ಆಯುಧ ಸೇಲ್ ಆಗ್ತದೆ. ಇಲ್ಲ ಅಂದರೆ ಆಯುಧಗಳಲ್ಲಿ ಸೇಲ್ ಆಗ್ತದೆ.
ಜಗತ್ತಿನ ಬೆರಳೆಣಿಕೆಯಷ್ಟು ಮಂದಿ ಆಯುಧ ವ್ಯಾಪಾರಿಗಳು ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ದಾರೆ, ಕುಣಿಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಗುಲಾಮರಾಗಿ ಬಿಟ್ಟಿದ್ದೇವೆ ನಾವೆಲ್ಲ. ನಾನು ಹೇಳುತ್ತಿರುವುದು ಈ ಸತ್ಯವನ್ನು ತಿಳಿಬೇಕು. ನಾವು ಈ ಸತ್ಯವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಈ ಪಾಠವನ್ನು ಹೇಳಿಕೊಡಬೇಕು ನಾವು. ಹಾಗೆ ಈ ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟ ಉದಾತ್ತವಾದ ಉತ್ಕೃಷ್ಟವಾದ ಪ್ರೀತಿಯ, ಸಹಿಷ್ಣುತೆಯ, ಸಹೋದರತೆಯ, ಸಹಾನುಭೂತಿಯ, ಕರುಣೆಯ, ಅದರಿಂದ ಮಾತ್ರ ಮನುಷ್ಯ ಬದುಕಬಲ್ಲ. ಆ ಪಾಠಗಳನ್ನು ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ರೀತಿಯಲ್ಲಿ ಸಾಧ್ಯವೋ ಆ ಎಲ್ಲ ರೀತಿಯಲ್ಲೂ ತಿಳಿಸುವ ಪ್ರಯತ್ನಗಳು ಖಂಡಿತ ನಡೀಬೇಕಾಗಿದೆ. ಹೀಗೆ ಒಟ್ಟು ಸೇರುವ, ಹೀಗೆ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ, ನಮ್ಮ ವಿಚಾರಧಾರೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಇಂತಹ ಪ್ರಕ್ರಿಯೆಗಳು ಈ ಸಮಾಜದಲ್ಲಿ ಧಾರಾಳ ನಡೆಯಲಿ. ಅದು ಈದಿನ ಹೆಸರಿನಲ್ಲಿ ನಡೆಯಲಿ, ದೀಪಾವಳಿಯ ಹೆಸರಲ್ಲಿ ನಡೆಯಲಿ, ಕ್ರಿಸ್ಮಸ್ಸನ್ನ ಹೆಸರಲ್ಲಿ ನಡೆಯಲಿ. ಈ ಸಮಾಜದಲ್ಲಿ ಹೀಗೆ ಒಳ್ಳೆಯ ಸಂದೇಶಗಳನ್ನು ತಿಳಿಸುವ ಪ್ರಯತ್ನಗಳು ವ್ಯಾಪಕವಾಗಿ ನಡೆಯಲಿ. ಅದರಿಂದ ಮಾತ್ರ ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ. ಅದಕ್ಕೆ ಈ ಸೌಹಾರ್ದ ಕೂಟ ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಸುತ್ತಾ ಈ ಕೂಟವನ್ನು ಆಯೋಜಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು. ಈಗಾಗಲೇ ಬಹಳಷ್ಟು ಅರ್ಥಪೂರ್ಣವಾದಂಥ ಮಾತುಗಳನ್ನು ರೆವರೆಂಡ್ ಫಾದರ್ ಆಂಡ್ರೂ ಜಾನ್, ಕೆ ರವೀಂದ್ರ ರೈ ಹರೇಕಳ ಹಾಗೂ ಮಿತ್ರರಾದಂಥ ಜನಾಬ್ ಮೊಹಮ್ಮದ್ ಕುಂಜಿ ಅವರು ನಮ್ಮೆಲ್ಲರಿಗೆ ತಿಳಿ ಹೇಳಿದ್ದಾರೆ. ಇವರೆಲ್ಲರೂ ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬೇಕಂತ ನನಗೆ ಆಸೆ ಇತ್ತು. ಯಾಕಂತ ಹೇಳಿದರೆ ಇಂತಹ ಮಾತುಗಳನ್ನು ಕೇಳುವಂತಹ ಕ್ಷಣಗಳೇ ಬಹಳ ಒಂದು ಭಾವುಕವಾಗಿರ್ತದೆ. ನಿಜವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನನ್ನು ಸಾಧಿಸಬೇಕು, ಎಲ್ಲ ಧರ್ಮಕ್ಕಿಂತಲೂ ನನ್ನ ಲೆಕ್ಕದಲ್ಲಿ ಯಾವುದೇ ಧರ್ಮ ಇದ್ದರೂ ಮಾನವ ಧರ್ಮಕ್ಕಿಂತ ಮೇಲಾದ ಧರ್ಮ ಬೇರೊಂದಿಲ್ಲ. ನಾವೆಲ್ಲ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಮಾನವನಾಗಿರು. ಇನ್ನು ಮುಂದೆ ನಮ್ಮ ಮುಂದೆ ಅತ್ಯುತ್ತಮ ಮಾತುಗಳನ್ನು ಆಡಲಿಕ್ಕೆ ಟಿ.ಎಸ್. ಅಬ್ದುಲ್ ರವರಿದ್ದಾರೆ, ಶ್ರೀನಿವಾಸ್ ಶೆಟ್ಟಿ ಪಟ್ಟೋರಿ ಅವರಿದ್ದಾರೆ, ಕೃಷ್ಣಗಟ್ಟಿ ಅವರಿದ್ದಾರೆ. ವೇಳೆ ಮೀರ್ತಾ ಇದೆ. ನಾವೆಲ್ಲ ಈ ಸಮಾಜದಲ್ಲಿ ನಮ್ಮಿಂದಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ, ನಮ್ಮ ಮುಂದಿನ ಪೀಳಿಗೆಗೆ, ಯುವ ಜನಾಂಗಕ್ಕೆ ನಾವು ನಮ್ಮ ಈ ಭೂಮಿಯನ್ನು ಒಂದು ಭಯಮುಕ್ತವಾದಂಥ ವಾತಾವರಣದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ನಾವೆಲ್ಲ ಒಂದು 25 ವರ್ಷಗಳ ಹಿಂದೆ ಹೇಗೆ ಇದ್ದೆವು ಅದನ್ನೆಲ್ಲ ನಮ್ಮ ಕಿರಿಯರಿಗೆ ತಿಳಿಸುತ್ತಾ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಈ ಸಮಾಜದಲ್ಲಿ ಬಾಳಲು ನೀವೆಲ್ಲ ಅವಕಾಶ ಮಾಡಿಕೊಡಬೇಕು. ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವಾಗಂತ ತಮ್ಮ ಪೂರ್ಣ ಸಹಕಾರವನ್ನು ಕೊಡಬೇಕಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೆ ನನ್ನ ನಮನಗಳನ್ನು ನಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಇರಲಿಲ್ಲ, ಇದೀಗ ಅನಿವಾರ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಹಿಂದಿನ ಕಾಲದಲ್ಲಿ ಯಾಕೆ ಅದರ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದಕ್ಕೆ ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಆತ್ಮೀಯ ಬಂಧುಗಳೇ, ಹಿಂದಿನ ಕಾಲದಲ್ಲಿ ವಿದ್ಯಾರ್ಹತೆ ಇರಲಿಲ್ಲ ಮನುಷ್ಯನಿಗೆ. ಆರ್ಥಿಕವಾಗಿ ಕೂಡ ಭಾಳಷ್ಟು ಸಂಕಷ್ಟದಲ್ಲಿದ್ದರು. ಆದರೆ ಆತ್ಮೀಯತೆ ಇತ್ತು. ಸೌಹಾರ್ದ ಅನ್ನುವಂಥದ್ದು ತೊಟ್ಟಿಲಿನಿಂದ ಪ್ರಾರಂಭ ಆಗ್ತಾ ಇತ್ತು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಗದ್ದೆಯಲ್ಲಿ ನಾಟಿ ಮಾಡ್ತಾ ಇರ್ತಾರೆ. ಅದರಲ್ಲಿ 9 ತಿಂಗಳ ಗರ್ಭಿಣಿ ಕೂಡ ಇರ್ತಾರೆ. ಆ ಗರ್ಭಿಣಿ ಮಹಿಳೆಗೆ ಹೆರಿಗೆ ನೋವು ಬಂದಾಗ ವೈದ್ಯರಿರಲಿಲ್ಲ, ಯಾರೂ ಇರಲಿಲ್ಲ, ಆರ್ಥಿಕವಾದಂಥ ಸಂಪತ್ತು ಕೂಡ ಇರಲಿಲ್ಲ. ಆ ಎಲ್ಲ ಮಹಿಳೆಯರು ಕೂಡ ಆ ಮಹಿಳೆಯನ್ನು ಕರ್ಕೊಂಡು ಬಂದು ಅವರೇ ಶುಶ್ರೂಷೆ ಮಾಡಿ ಸುಖ ಹೆರಿಗೆಯನ್ನು ಮಾಡ್ತಾಯಿದ್ರು. ಸುಖ ಹೆರಿಗೆ ಆಗ್ತಾಯಿತ್ತು. ಈಗ ಏನಾಗಿದೆ, ಗರ್ಭಧರಿಸಿ 1 ತಿಂಗಳಾದ ತಕ್ಷಣ ಬೆಡ್ ರೆಸ್ಟ್, ಮಂಚ ಅಲುಗಾಡ್ಲಿಕ್ಕೆ ಕೊಡುದು. ಅಷ್ಟೇ ಅಲ್ಲ, ಕೊನೆಯಲ್ಲಿ ಹೆರಿಗೆ ಆಗುವಾಗ ಸಿಸರಿಯನ್ ಆಗಬೇಕು, ಆಪರೇಷನ್ ಆಗಲೇಬೇಕು. ಅದರಲ್ಲಿ ಒಂದು ಸ್ಪರ್ಧಾತ್ಮಕ ಸಿಸರಿಯನ್. ಯಾಕೆಂತ ಹೇಳಿದರೆ ನಾರ್ಮಲ್ ಹೆರಿಗೆ ಅಂತ ಹೇಳಿದರೆ ಅದು ಒಂದು ತಾತ್ಸಾರ. ನಾರ್ಮಲ್ ಹೆರಿಗೆಗೆ ಬೆಲೆ ಇಲ್ಲ ಹೇಳುವಂಥದ್ದು ಕೆಲವು ಮದುವೆ ಸಮಾರಂಭದಲ್ಲೆಲ್ಲ ಮಾತನಾಡ್ತಾರೆ. ನನ್ನ ಮೊಮ್ಮಗಳು, ನನ್ನ ಸೊಸೆ 3 ಹೆರಿಗೆ ಆಯಿತು, 3 ಕೂಡ ಸಿಸರಿಯನ್ ಅಂತೇಳಿ. ಅದಕ್ಕೆ ಒಂದು ಗೌರವ ಇದೆ. ಅದೇನೇ ಇರಲಿ,
ಆ ಹೆತ್ತ ಮಗು 40 ದಿವಸ ಆಗುವಾಗ ತೊಟ್ಟಿಲು ಹಾಕುವಂಥದ್ದು. ಆ ತೊಟ್ಟಿಲು ಹಾಕುವ ದಿವಸ ಆ ಊರಿನ ಎಲ್ಲ ಮನೆಗಳಲ್ಲಿಯೂ ಸಂಭ್ರಮ. ಅದು ಮರಿಯಮ್ಮನ ಮಗಳಾಗಿರ್ಬೋದು, ಲಕ್ಷ್ಮಿಯ ಮಗಳಾಗಿರ್ಬೋದು, ಮೇರಿಬೈಯ ಮಗುವಾಗಿರ್ಬೋದು, ಎಲ್ಲರ ಮನೆಯಲ್ಲಿ ಕೂಡ ಸಂಭ್ರಮ. ಎಲ್ಲ ಮನೆಗಳಿಗೂ ಹೇಳಿಕೆ ಹೋಗ್ತದೆ ಇವತ್ತು ತೊಟ್ಟಿಲು ಹಾಕುವುದು ಅಂತ ಹೇಳಿ. ಎಲ್ಲ ಮನೆಯವರು ಬರ್ತಾರೆ. ಹೇಗೆ ಬರ್ತಾರೆ? ಬಂಗಾರದ ಚೈನು ತಗೊಂಡು ಬರುವುದಲ್ಲ, ರಾಶಿ ರಾಶಿ ಡ್ರೆಸ್ಸುಗಳನ್ನು ತರುವುದಲ್ಲ, 2 ಬಾಲೆ ಬೆಲ್ಲ, 1 ತೆಂಗಿನಕಾಯಿ, ಇದನ್ನು ತೆಗೆದುಕೊಂಡು ಬಂದು ಆ ತೆಂಗಿನಕಾಯಿ ನೋಡಿದು ಆ ಬೆಲ್ಲವನ್ನು ತುಂಡು ಮಾಡಿ ಎಲ್ಲರಿಗೂ ಹಂಚಿ ಅದನ್ನು ಕಟ್ಟು ಮಾಡಿ ಎಲ್ಲ ಮನೆಗಳಿಗೂ ಸಾಗಿಸಲಿಕ್ಕಿದೆ. ಅಷ್ಟೇ ಅಲ್ಲ, ಈ ಎಲ್ಲ ತಾಯಂದಿರು ಕೂಡ ಒಟ್ಟಿಗೆ ಸೇರಿ ಜೋಗುಲ ಹಾಡುವಂಥದ್ದು. ಆ ಮಗುವಿಗೆ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಸೇರಿ ಆ ಮಗುವಿಗೆ ಜೋಗುಲು ಆಡುವಂಥ ದೃಶ್ಯ ಬಹುಶಃ ಈಗ ನನಗೆ ನೆನಪಾಗ್ತದೆ. ಆ ದಿನ ಬಂದರೆ ಆಗ್ಬೋದು ಅಂತೇಳಿ ಆ ಮಗು ಅಲ್ಲಿಂದಲೇ ಪ್ರಾರಂಭ ಆಗ್ತದೆ, ಆ ಮಗುವಿಗೆ ಸೌಹಾರ್ದ. ಮತ್ತು ಈಗ ಯಾಕೆ ಅನಿವಾರ್ಯ ಆಯಿತು? ಆವತ್ತು ವಿದ್ಯೆ ಇರಲಿಲ್ಲ, ಆರ್ಥಿಕ ಸಂಪತ್ತು ಇರಲಿಲ್ಲ. ಈಗ ಎಲ್ಲವೂ ಇದೆ, ಆರ್ಥಿಕ ಸಂಪತ್ತು ಇದೆ, ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಆದರೆ ಒಂದು ಕೊರತೆ ಇದೆ. ಮೊಹಮ್ಮದ್ ಕುಂಜಿಯವರು ಹೇಳಿದರು, ಸೂಕ್ಷ್ಮವಾಗಿ ಹೇಳಿದರು, ಈಗ ಸಂಸ್ಕೃತಿ ಮತ್ತು ಜ್ಞಾನ ಇಲ್ಲ ಮನುಷ್ಯನಿಗೆ. ಸಂಸ್ಕೃತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸ್ಪರ್ಧಾತ್ಮಕ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನನ್ನ ಮಗು ಡಾಕ್ಟರ್ ಆಗಬೇಕು, ನನ್ನ ಮಗು ಇಂಜಿನಿಯರ್ ಆಗಬೇಕು, ನನ್ನ ಮಗ ಪಾಲಿಟಿಷಿಯನ್ ಆಗಬೇಕು ಅಂತಕ್ಕಂಥ ಭಾವನೆ ಅಲ್ಲದೆ ಆ ಮಗುವಿಗೆ ಜ್ಞಾನಶಕ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡ್ತಿದ್ದಿಲ್ಲ. ನಾನು ಸೇರಿ ಸ್ಪರ್ಧಾತ್ಮಕ ರೀತಿಯಲ್ಲಿ ಆಚೆ ಮನೆಯ ಮಗುವಿಗಿಂತ ನನ್ನ ಮಗು ಹೆಚ್ಚು ಮಾರ್ಕ್ ತಗೋಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅನ್ನೋ ಮಾತಲ್ಲದೆ ಸಂಸ್ಕಾರ ಇಲ್ಲ, ಜ್ಞಾನ ಇಲ್ಲ. ಸರ್ವಜ್ಞ ಕವಿ ಹೇಳಿದ್ದಾರೆ ಒಂದು ಮಾತು, ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆಲೆ ಸರ್ವವೂ ತನಗಿದ್ದು ಹಾನಿ ಕಾಣಿಸರು ಸರ್ವಜ್ಞ ಅಂತ ಹೇಳಿ. ಒಬ್ಬ ಜ್ಞಾನಿಯಾಗದೇ ಇದ್ದರೆ, ಸಂಸ್ಕಾರ ಇಲ್ಲದಿದ್ದರೆ ಖಂಡಿತ ನಮಗೆ ಜಯ ಇಲ್ಲ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆದ್ದರಿಂದ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಸಂಸ್ಕಾರವನ್ನು ಕಲಿಸಬೇಕಾಗತ್ತೆ. ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ವಸತಿ ಸಂಕೀರ್ಣದಲ್ಲಿರೋದು. ಅಂದಿನ ಕಾಲದಲ್ಲಿ ಆ ರೀತಿ ಎಲ್ಲರೂ ಸೇರಿ ಆ ಮಗುವಿಗೆ ಜೋಗುಲಾಡ್ತಾ ಇದ್ದರೆ, ಇದೀಗ ಈಚೆಯ ಸಂಕೀರ್ಣದಲ್ಲಿ ತಮ್ಮ ಇದ್ದರೆ ಆಚೆಯ ಸಂಕೀರ್ಣದಲ್ಲಿ ಅಣ್ಣ ಇದ್ದಾನೆ. ಅಲ್ಲಿಗೆ ಹೆರಿಗೆ ಆದ್ದು ಈ ತಮ್ಮನಿಗೆ ಗೊತ್ತಿಲ್ಲ, ಇಲ್ಲಿ ಹೆರಿಗೆ ಆದ್ದು ಆ ಅಣ್ಣನಿಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ನಮಗೆ ಅನಿವಾರ್ಯ ಇದೆ. ನನ್ನ ಒಂದು ಕಿವಿ ಮಾತು ಜಮಾತಿನವರಿಗೆ ಮತ್ತು ನಮ್ಮ ಪಸಕುರಲೆ ನಿರ್ದೇಶಕರಿಗೆ ಮತ್ತು ಸದ್ಭಾವನಾ ವೇದಿಕೆಯವರಿಗೆ ಇಂಥ ಕಾರ್ಯಕ್ರಮಗಳನ್ನು ನಾವು ಒಂದು ಪಬ್ಲಿಕ್ ಜಾಗದಲ್ಲಿ ನಾವು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ರೀತಿಯ ಒಂದು ಅನಿಸಿಕೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಮೊದಲು ಬಹುಶಃ ಸೆಬೆನ್ಷನ್ ಚರ್ಚಿನಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಕೂಡ ನಾನು ವಿದ್ಯಾಧರ ಶೆಟ್ಟರಿಗೆ ಒಂದು ಕಿವಿ ಮಾತು ಹೇಳಿದಾಗ ಅವರು ಅದರಲ್ಲಿ ಕಾರ್ಯಪ್ರವರ್ತರಾಗಿ ಕಳೆದ ಒಂದು 5-6 ತಿಂಗಳಿಗೆ ಮೊದಲು ನಮ್ಮ ಸೆಬೆಸ್ಟಿಯನ್ ಚರ್ಚಿನಲ್ಲಿ ಬಹಳಷ್ಟು ದೊಡ್ಡ ಸಭೆಯನ್ನು ಮಾಡಿದ್ದೇವೆ ನಾವು. ನಾನು ಕೂಡ ಅದರಲ್ಲಿ ಒಂದು ಸಂಚಾಲಕನಾಗಿದ್ದೆ, ಭಾಳ ಯಶಸ್ವಿಯಾಗಿದೆ. ನಮ್ಮ ಮೊದಲಿನ ಕಾಲದಲ್ಲಿ ನಮ್ಮ ಕೃಷಿ ಬದುಕಿನಲ್ಲಿ ಒಂದು ರೀತಿಯ ನಮ್ಮ ಬದುಕಿನಲ್ಲಿ ಒಂದು ರೀತಿಯ ಒಗ್ಗಟ್ಟಿತ್ತು, ಒಂದು ರೀತಿಯ ಬಾಂಧವ್ಯ ಇತ್ತು. ಆ ಒಂದು ಹೇಳಿದಾಗೆ ಕೃಷಿ ಬದುಕಿನಲ್ಲಿ ಆ ಗದ್ದೆಯಲ್ಲಿ ಎಲ್ಲ ಮತ ಧರ್ಮದವರು ನೇಜು ನಡ್ತಾ ಇದ್ದನ್ನು ನಾನು ಕಂಡಿದ್ದೇನೆ. ನಾನು ಸಹ ಒಂದು ಕೃಷಿ ಅವಿಭಕ್ತ ಕುಟುಂಬದಲ್ಲಿ ಬದುಕಿದ್ದು. ಆ ಗದ್ದೆಯಲ್ಲಿ ಮುಸ್ಲಿಮರಿದ್ದರು, ಕ್ರಿಶ್ಚಿಯನರಿದ್ದರು, ಹಿಂದೂಗಳಿದ್ದರು. ಅದರಲ್ಲಿ ಒಂದು ರೀತಿಯ ಆ ಸ್ನೇಹ ಕೂಟ ಅವರ ಕೃಷಿ ಆ ಜೀವನದ ಪದ್ಧತಿಯಲ್ಲೇ ಇತ್ತು. ಆಗ ಏನು ನಮ್ಮಲ್ಲಿ ನಾನು ಚಿಕ್ಕದಿರುವಾಗ ನಾ ಕಾಲೇಜಿಗೆ ಹೋಗುವಾಗ ಸಹ ನೋಡಿದ್ದೀನಿ. ನಾವು ಯಾವ ರೀತಿ ಬದುಕಿದ್ದೇವೆ ಅಂತ ಹೇಳಿದರೆ ನಮಗೆ ಆ ಹೊತ್ತಿನಲ್ಲಿ ಯಾವ ಧರ್ಮದೊಳಗೆ ಯಾವುದೇ ಗಲಾಟೆಗಳಾಗಿದ್ದನ್ನು ಈ ಪರಿಸರದಲ್ಲಿ ನೋಡಲಿಲ್ಲ. ಬಹುಶಃ ನಾವು ಒಂದು ರೀತಿಯ ಆತ್ಮೀಯತೆ ಇತ್ತು. ಅದರಲ್ಲಿ ಏನೋ ಒಂದು ನಿಷ್ಕಲ್ಮಶ ಹೃದಯಗಳಿದ್ದವು. ಆ ಹೃದಯಗಳಿಗೆ ಯಾವ ರೀತಿಯ ಭೇದ ಇರಲಿಲ್ಲ. ಆದರೆ ಈಗ ನಮ್ಮ ಬದುಕುವ ರೀತಿ, ನಮ್ಮ ಧರ್ಮ, ಈಗಾಗಲೇ ನಮ್ಮ ಮೊಹಮ್ಮದ್ ಕುಂಜಿ ಅವರು ಹೇಳಿದರು, ಆ ಮಾನವೀಯತೆಯ ಬದುಕು ಮಾಯ ಆಗ್ತಾ ಇದೆ. ಇದು
ನಮ್ಮ ಸಮಾಜದ ದೊಡ್ಡ ದುರಂತ. ಈ ಯಾವಾಗ ನಮ್ಮ ಧರ್ಮದಲ್ಲಿ ಮಾನವತೆಯ ಮನುಷ್ಯತ್ವ ಯಾವಾಗ ಅದು ಕಡಿಮೆ ಆಗ್ತದೆ, ಈ ಸಮಾಜವನ್ನು ನಾವು ಉಳಿಸಬೇಕಾಗ್ತದೆ. ನಮಗೆ ಈ ಸಮಾಜ ಬೇಕು. ಈ ಜಗತ್ತಿನ ಈ ಊರಿನಲ್ಲಿ ನಾವು ಬದುಕಬೇಕಾದರೆ ಒಬ್ಬರಿಗೊಬ್ಬರು ನಿರ್ಮಲ ಮನಸ್ಸಿನಲ್ಲಿ, ಸ್ವಚ್ಛ ಮನಸ್ಸಿನಲ್ಲಿ ಆ ನಿರ್ಮಲ ಹೃದಯ ಬೇಕು. ಯಾವುದೇ ನಿಷ್ಕಲ್ಮಶವಾದ ಹೃದಯದಲ್ಲಿ ನಾವು ಬದುಕಬೇಕಿದ್ದರೆ ನಾವು ಒಬ್ಬರಿಗೊಬ್ಬರಿಗೆ ಅರಿತು ಬದುಕಬೇಕಾಗ್ತದೆ. ನಮ್ಮ ಇಲ್ಲಿ ಹೇಳಿದಾಗೆ ನಮ್ಮ ಧರ್ಮ ನಮ್ಮೊಂದಿಗೆ, ಅದು ನಮ್ಮಲ್ಲಿಯೇ ಇರಲಿ. ಆದರೆ ನಮ್ಮ ವಿಶಾಲವಾದ ಹೃದಯದಲ್ಲಿ ನಾವು ಒಳ್ಳೆಯ ಸ್ನೇಹವನ್ನು ಬಯಸಬೇಕಾಗ್ತದೆ. ನಾವು ಎಲ್ಲರೂ ಮಾನವರಾಗಿ ಬದುಕಬೇಕಾಗ್ತದೆ. ಅವರು ಈಗ ಹೇಳಿದರು, ಕೇರಳದಲ್ಲಿ ಅಷ್ಟು ದೊಡ್ಡ ನೆರೆ ಬರುವಾಗ ಅಲ್ಲಿ ಜಾತಿ ಇರಲಿಲ್ಲ, ಎಲ್ಲರನ್ನೂ ಬದುಕಿಸಿದ್ರು ಅಂತ. ನಮ್ಮ ಈ ಬದುಕಿಗೆ ನಾವು ಎಲ್ಲರೂ ಒಂದು ರೀತಿಯ ಈಗಿನ ಶಿಕ್ಷಣ ಬಹುಶಃ ನಾವು ನೋಡ್ತಾ ಇದ್ದೇವೆ, ಎಲ್ಲ ಧರ್ಮದವರಿಗೆ ಒಂದೊಂದು ಶಿಕ್ಷಣಗಳಿದೆ, ಶಿಕ್ಷಣ ಸಂಸ್ಥೆಗಳಿದೆ. ಅವರು ಹೆಚ್ಚು ಎಲ್ಲ ಯಾರ್ಯಾರು ಯಾವ ಧರ್ಮದಲ್ಲಿದ್ದಾರೆ ಆ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತಾ ಇದ್ದಾರೆ. ನಾವು ಈಗ ಇತ್ತೀಚೆಗೆ ನೋಡುವಾಗ ಅವರು ಬೇರೆ ಬೇರೆ ಒಂದು ಧರ್ಮದವರಿಗೆ ಒಂದು ಬೇರೆ ಬೇರೆ ಶಿಕ್ಷಣದ ಒಂದು ಸಂಸ್ಥೆಗಳಿದೆ. ಬಹುಶಃ ನಾವು ಕಲಿತ ಶಾಲೆ ಸರಕಾರಿ ಶಾಲೆಗಳು, ಈ ಸರಕಾರಿ ಶಾಲೆಯಲ್ಲಿ ಎಲ್ಲ ಶಾಲೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ಜೀವನ ಮಾಡ್ತಿದ್ದರು. ಅದರಲ್ಲಿ ಎಲ್ಲರೂ ಇದ್ದರು, ಕ್ರಿಶ್ಚಿಯನರಿದ್ದರು, ಮುಸ್ಲಿಮರಿದ್ದರು, ಎಲ್ಲ ಧರ್ಮದವರಿದ್ದರು. ಆಗ ಅಲ್ಲಿ ಭೇದ ಭಾವ ಯಾವುದು ಗೊತ್ತಾಗ್ತಿರಲಿಲ್ಲ, ಎಲ್ಲರೊಟ್ಟಿಗೆ ಒಂದು ಆತ್ಮೀಯತೆ ಇತ್ತು. ಈ ರೀತಿಯ ಶಿಕ್ಷಣ ಸಿಗಬೇಕಾದ್ರೆ ನನ್ನ ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ರೀತಿಯ ಧಾರ್ಮಿಕ ಶಿಕ್ಷಣ ಸಿಗಬೇಕು. ಇದನ್ನು ನಮ್ಮ ಇಂಥ ಒಂದು ಸಂಸ್ಥೆಗಳು ಮಾಡಿದರೆ ಸ್ವಲ್ಪ ಆದರೂ ನಾವು ಒಂದು ಸಣ್ಣ ದೀಪವನ್ನು ಹೊತ್ತಿಸಿ ಆ ಬೆಳಕಿನಿಂದ ಏನಾದರೂ ಈ ಸಮಾಜದಲ್ಲಿ ನಾವು ಶಾಂತಿ ನೆಮ್ಮದಿಯ ಬದುಕಿಗೆ ಖಂಡಿತ ಸಾಕಾರ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ರೀತಿಯಲ್ಲಿ ನಾವು ಮುಂದುವರಿದರೆ ಈಗಿನ ಒಂದು ಇದರಲ್ಲಿ ನಮ್ಮ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅದು ತನ್ನ ಸ್ವಾರ್ಥವನ್ನು ನೋಡ್ತಾ ಇದೆ. ಸಮಾಜದಲ್ಲಿ ನಿಜವಾಗಿ ನಾನು ಒಮ್ಮೊಮ್ಮೆ ಹೇಳುವುದುಂಟು, ನಾವು ಸಹ ಒಂದೊಂದು ರಾಜಕೀಯ ಪಕ್ಷದಲ್ಲಿದ್ದೇವೆ. ಆದರೆ ಇತ್ತೀಚೆಗೆ ಇದನ್ನು ನೋಡುವಾಗ ಇದರಲ್ಲಿ ಸತ್ಯ ಧರ್ಮದಲ್ಲಿ ಹೋಗುವಂಥ ಯಾವ ಪಕ್ಷಗಳು ನಮಗೆ ಕಾಣುವುದಿಲ್ಲ. ಇದು ಅದರದೇ ಒಂದು ಸ್ವಾರ್ಥವನ್ನು ನೋಡಿಕೊಂಡು ಆ ಪಕ್ಷದ ಏಳಿಗೆಗೆ ದುಡಿಯುತ್ತದೆ. ಸಮಾಜದ ಏಳಿಗೆಗೆ ಯಾವ ಪಕ್ಷಗಳು ದುಡಿಯುವುದು ಕಡಿಮೆ ಅಂತ ಕಾಣ್ತದೆ. ಒಂದು ರಾಜಕೀಯ ಪಕ್ಷಗಳು ಸಹ ನಾನು ಒಮ್ಮೊಮ್ಮೆ ನಮ್ಮ ಸ್ನೇಹಿತರಲ್ಲಿ ಕುಶಾಲಿಗೆ ಹೇಳುವುದುಂಟು, ಗಣ್ಯ ವ್ಯಕ್ತಿಗಳ ಅದೊಂದು ಪಟ್ಟಿಂಗರ ಕೂಟ ಅಂತ. ರಾಜಕೀಯ ಎಂಬುದು ಗಣ್ಯ ವ್ಯಕ್ತಿಗಳ ಒಂದು ಪಟ್ಟಿಂಗರ ಕೂಟ ಅಂತ. ಅದರಲ್ಲಿ ಸತ್ಯ ಇಲ್ಲ, ಧರ್ಮವೂ ಇಲ್ಲ, ಎಲ್ಲವನ್ನು ಬಿಡ್ತಾರೆ. ನೋಡಲಿಕ್ಕೆ ಕದ್ದರ ಹಾಕಿ ಭಾಳ ಒಳ್ಳೆಯ ಪೋಷಾಕ ಹಾಕಿಕೊಂಡಿರ್ತಾರೆ. ಆದರೆ ಅದರಿಂದ ಭಾಳಷ್ಟು ಸಮಾಜದ ಒಳ್ಳೆಯ ವ್ಯಕ್ತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲಿ ಒಳ್ಳೆಯವರಿಗೆ ಅವಕಾಶಗಳು ಅದರಲ್ಲಿ ಸಹ ವಂಚಿತರಾಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಒಂದು ಒಟ್ಟಾರೆ ತಾತ್ಪರ್ಯ ಅಂದರೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಎಲ್ಲರೂ ನಾವು ಒಂದು ಮಾನವೀಯ ದೃಷ್ಟಿಯಲ್ಲಿ ಬದುಕುವಂಥ ವಾತಾವರಣ ಆಗಬೇಕು. ಇದು ಆಗದಿದ್ದರೆ ಇದೊಂದು ಖಂಡಿತ ಈ ಸಮಾಜದಲ್ಲಿ ನಮಗೆ ಒಂದು ಸೌಹಾರ್ದ ಬದುಕಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಈದ್ ಸಮ್ಮೇಳನ ಒಟ್ಟಿಗೆ ಸಮಾಜದ ಚಿಂತನೆಗಳನ್ನು ನಾವು ಮಾತಾಡಿಕೊಂಡು ಹೋಗುವಾಗ ನಮಗೊಂದು ನೆನಪಿದೆ. ಒಂದು ಮನುಷ್ಯನು ಹುಟ್ಟಿ ಅವನ ಸಾವಿನ ಮರಣ ತನಕ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಎರಡೇ ಮಾತನ್ನು ನಾನು ಹೇಳ್ತೇನೆ. ಈ ಜಗತ್ತಿನಲ್ಲಿ ವಿಶೇಷವಾದ ಜೀವ ಎಂದರೆ ಮನುಷ್ಯ ಜೀವ. ಮನುಷ್ಯನು ಹುಟ್ಟಿದ ನಂತರ ಆ ಮನುಷ್ಯನು ಮಾನವತಾ ರೂಪವಾಗಿ ಬದುಕುವುದು ಉಂಟು, ಎಷ್ಟೋ ದೇವದೇವರಾದದುಂಟು, ಎಷ್ಟೋ ನಮ್ಮ ಧರ್ಮವನ್ನು ಆಚರಿಸಿಕೊಂಡು ಬಂದದ್ದು ಎಷ್ಟೋ ಪುರಾಣಗಳಿವೆ. ಆದರೆ ಒಂದೇ ಒಂದು ಮಾತು ಹೇಳ್ತೇನೆ, ಯಾರಿಗಾದರೂ ನಾವು ಭೂಮಿಯಲ್ಲಿ ಸಾಯುವುದಿಲ್ಲ ಅಂತ ಯಾರು ಇದ್ದಾರಾ? ಯಾವ ದೇಶದಲ್ಲಿ ನಾನು ಸಾಯುವುದಿಲ್ಲ ಅಂತ ಇದ್ದಾರಾ? ಹುಟ್ಟಿದ ಮನುಷ್ಯನಿಗೆ ಅವನಿಗೆ ನಿಜವಾಗಿಯೂ ಸಾವು ಒಂದು ನಿಶ್ಚಿತವಾದ ಒಂದು ವ್ಯವಸ್ಥೆಯನ್ನು ಪರಮಾತ್ಮನ ಆ ಕಾಲದಲ್ಲಿ ಮಾಡಿದ್ದಾನೆ. ಅದರಲ್ಲಿ ಯಾವ ಜಾತಿ, ಯಾವ ಮತ, ಯಾವ ಧರ್ಮ ಎಂಬ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಇಂಥ ಸಮಾಜದಲ್ಲಿ ನಾವು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಒಳ್ಳೆಯ ಮಾತನ್ನು ನಾವು ಕೇಳಿದ್ದೇವೆ. ಆದರೂ ಕೂಡ ಈ ದೇಶದಲ್ಲಿ ಯಾವುದಕ್ಕೋಸ್ಕರ ಕೊರತೆ ಇದೆ. ಈಗ ನಾನು ಇತ್ತೀಚೆಗೆ ಕತಾರಿಗೆ ಹೋಗಿದ್ದಂಥ ಒಂದು ಸಂದರ್ಭದಲ್ಲಿ ಒಂದು ಮ್ಯೂಸಿಯಂ, ಕತಾರ್ನಲ್ಲಿ ಒಂದು ಇಸ್ಲಾಮಿಕ್ ಹಾರ್ಟ್ ಮ್ಯೂಸಿಯಂನಲ್ಲಿ ಹೋಗಿ ನಾನು ಅಲ್ಲಿ ಸಂದರ್ಶನ ಮಾಡ್ತೇನೆ. ಎಷ್ಟು ವಿಶಾಲವಾದ, ಯಾವ ಧರ್ಮದವರು ಯಾವಾಗಲೂ ಓಪನ್, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಅಲ್ಲಿ ಓಪನ್ ಆಗಿ ಈ ದೇಶದ ಕಂಪ್ಲೀಟ್ ಭೂಗೋಳವನ್ನು ಕಾಣ್ಬೋದು. ನಮ್ಮ
ಕತಾರ್ನಲ್ಲಿ ಇದ್ದವರು ಎಲ್ಲ ನಾವು ವೇದಿಕೆಗಳಿದ್ದಾರೆ. ನಾನು ನೋಡುವಾಗ ಒಂದು ಸುಂದರವಾದ ಈ ದೇಶ ಎಷ್ಟು ಚಂದವಾಗಿದೆ, ಎಷ್ಟು ಪ್ರೀತಿಯಿಂದ ಬದುಕುತ್ತಾರೆ, ಎಷ್ಟು ಗೌರವದಿಂದ ಬದುಕುತ್ತಾರೆ. ಆದರೆ ನಮಗೆ ಯಾಕೆ ನಮ್ಮ ಈ ತುಳುನಾಡು, ಈ ನಮ್ಮ ತುಳುನಾಡು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಅಹಿತಕರ ಘಟನೆಗಳ ಕಾರಣವೇನು ಎಂಬ ಒಂದು ವಿಷಯವನ್ನು ನಾವು ನೆನೆಸುವಾಗ 1996ರಿಂದ ಒಂದು ದರಿದ್ರ ಬಂತು. ಈ ದೇಶದ ಗಂಡಾಂತರದ ಒಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಎಲ್ಲ ಜಗತ್ತಿನಲ್ಲಿ ಎಲ್ಲ ಪ್ರಸಾರವಾಯಿತು. ಆ ಸಮಯದಿಂದ ನಾನು ನನ್ನ 18ನೇ ವರ್ಷ ಪ್ರೌಢಶಾಲೆ ಮುಗಿದಗಳು 18ನೇ ವರ್ಷ ನಾನು ಭಾರತ ದೇಶದ ಸೇವೆಗೆ ಹೋದೆ. ಭಾರತ ಸೇವೆಯಲ್ಲಿ ಯಾವ ಜಾತಿ ಯಾವ ಧರ್ಮ ಏನೂ ಇಲ್ಲ. ಧರ್ಮದ ಬಗ್ಗೆ ಅಲ್ಲಿ ಚಿಂತನೆ ಕೂಡ ಇದೆ. ಯಾವ ಧರ್ಮಕ್ಕೆ ದೇವಸ್ಥಾನ ಇದೆ, ಹಿಂದೂ ಧರ್ಮಕ್ಕೆ, ಇಸ್ಲಾಮಿಕ್ ಕುರಾನ್ ಧರ್ಮಕ್ಕೆ, ಅದೇ ರೀತಿ ನಮ್ಮ ಬೈಬಲ್ ಕ್ರಿಶ್ಚಿಯನ್ ಧರ್ಮಕ್ಕೆ ಅಲ್ಲಿ ಬೇರೆ ಬೇರೆ ದೇವಸ್ಥಾನ ಕಟ್ಟಿದ್ದಾರೆ. ಎಷ್ಟು ಪ್ರೀತಿಯಿಂದ ಅಲ್ಲಿ ಮಾಡಿದವರು ಇಲ್ಲಿ ಪ್ರಾರ್ಥನೆ ಮಾಡೋದು, ಇಲ್ಲಿಂದ ಅಲ್ಲಿ ಭಜನೆ ಮಾಡೋದು, ಇಂಥ ಒಂದು ಕಾರ್ಯಕ್ರಮ ನಾಡಿ ನನಗೆ ಅನುಭವವಾಗಿದೆ. ನಾವು ಈ ಉಳ್ಳಾಲ ಕ್ಷೇತ್ರದಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ, ಈ ಸದ್ಭಾವನಾ ವೇದಿಕೆ ಮೊದಲು ನಾವು ಒಂದು ಸೌಹಾರ್ದ ಧಾರ್ಮಿಕ ಸೌಹಾರ್ದ ಒಂದು ಕೋಟೆಗಾರಲ್ಲಿ ಮಾಡಿದೆವು. ಈ ಜಿಲ್ಲೆಯಲ್ಲಿ ನಾವೆಲ್ಲ ಕೆಲವರು ಎಲ್ಲ ಮನಸ್ಸಿನ ಒಂದೇ ಮನಸ್ಸಿಗೆ ನಾವು ಸೇರಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿ ಸದ್ಭಾವನಾ ವೇದಿಕೆ ಮಂಗಳೂರಿಗೆ ಬಂದು ನಾವು ಸೇರಿದೆವು. ಎಷ್ಟು ವಿಚಾರಗಳು ಸಿಗ್ತದೆ, ಎಷ್ಟು ಧರ್ಮದ ಬಗ್ಗೆ ಎಷ್ಟು ಪ್ರೀತಿ. ಮನುಷ್ಯನು ಯಾವುದೋ ಒಂದು ಮನುಷ್ಯನು ಅವನು ತಪ್ಪು ಮಾಡೋದು ಸಹಜ. ಆ ತಪ್ಪನ್ನು ತಿದ್ದುಕೊಂಡು ಮುಂದಿನ ಜೀವನವನ್ನು ಯಾವ ರೀತಿ ಮಾಡಬೇಕು, ನಾವು ಹೇಗೆ ಬದುಕಬೇಕು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಎಷ್ಟು ಸಂಸ್ಕೃತಿ ಇದೆ. ಹಿಂದೂ ಧರ್ಮದಲ್ಲಿ ಸಾವಿರಾರು ದೇವರನ್ನು ನಾವು ಪೂಜೆ ಮಾಡ್ತೇವೆ. ಅದೇ ರೀತಿ ಮುಸ್ಲಿಂ ಧರ್ಮದಲ್ಲಿ 5 ವರ್ಷ ನಿಮಾಜ್ ಮಾಡ್ತಾರೆ. ಕಂಪಲ್ಸರಿಯಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಆದಿತ್ಯವಾರ ದಿವಸ ಪೂಜೆ ಮಾಡ್ತಾರೆ. ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಈಗಿನಲ್ಲಿ ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು. ಈ ದೇಶದ ಪ್ರತಿಯೊಂದು ಪ್ರಜೆಯು ಮನುಷ್ಯನಾಗಿ ಪ್ರೀತಿಯಿಂದ ಅನ್ಯೋನ್ಯತೆ ಇದ್ದು ಈ ದೇಶದ ಒಳ್ಳೆಯ ಒಂದು ಪ್ರಜೆ ಆಗಬೇಕು ಅಂತ ಒಂದು ಸಂದರ್ಭ ನಮಗೆ ಒದಗಿ ಬರಬೇಕಂತ ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಇದೇ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹಚ್ಚಿಕೊಂಡು ಈ ಸದ್ಭಾವನೆ ಮತ್ತು ನಮ್ಮ ಜಮಾತಿ ಇಸ್ಲಾಮಿನ ಕಾರ್ಯಕ್ರಮ ಇದು ಅದರೊಟ್ಟಿಗೆ ಈ ಹೊಸಗುರಲು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಎಂಬ ಒಂದು ಸೌದ ಗಲಾಟೆ ಎಂಬ ಯಾವುದೇ ಪದವನ್ನು ದೂರ ಹಾಕಿದೆ. ಅದು ಇಲ್ಲ. ಈಗ ಎಲ್ಲಿಯೂ ಕೂಡ ಈಗ ಕೋಮು ಘರ್ಷಣೆ ಇಲ್ಲ. ಪ್ರಜ್ಞಾವಂತರು ಬುದ್ಧಿವಂತರು ಇಲ್ಲಿ ಜೀವನದಲ್ಲಿ ಕೊಟ್ಟಿದ್ದಾರೆ. ವಿದ್ಯೆಯಿಂದ ಮಾತ್ರ ನಮಗೆ ವಿದ್ಯಾವಂತರು ಮಾಡುವಂಥ ಕೃತ್ಯ ಇದೆ. ಈ ಕೃತ್ಯದಿಂದ ನಾವು ಸೋಲಿದ್ದೇವೆ. ಅಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಮಕ್ಕಳು ವಿದ್ಯೆ ಕಲೀಲಿ, ಕಲಿತು ದೊಡ್ಡವಾಗಲಿ, ಎಷ್ಟೆಷ್ಟು ಮಾಡಲಿ, ಆದರೆ ಮನುಷ್ಯನಾಗಿ ಒಳ್ಳೆಯ ರೀತಿಯಿಂದ ಸಮಾಜದಲ್ಲಿ ಬದುಕಬೇಕು ಅಂತ. ಈ ಆಧುನಿಕ ಸಮಾಜದಲ್ಲಿ ಸಹಿಷ್ಣುತೆ ಮರೆಯಾಗುತ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಕೋಮುವಾದ ಬೆಳೀತಾ ಇದೆ. ಧರ್ಮ ಜಾಗೃತಿಯ ಹೆಸರಿನಲ್ಲಿ ಧರ್ಮಗಳ ಮಧ್ಯೆ ದ್ವೇಷವನ್ನು ಹರಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈಗಾಗಲೇ ಮೊಹಮ್ಮದ್ ಕುಂಜಿ ಅವರು ಹೇಳಿದ ಹಾಗೆ ಧರ್ಮ ಎನ್ನುವಂತಹದ್ದು ಅಧರ್ಮಿಗಳ ಕೈ ಸೇರಿದೆ. ಅದರಿಂದ ಧರ್ಮವನ್ನು ರಕ್ಷಿಸುವಂತಹ ಕೆಲಸ ಧರ್ಮವನ್ನು ಪ್ರೀತಿಸುವಂತಹ ವ್ಯಕ್ತಿಗಳಿಂದ ಆಗಬೇಕು. ಮಾನವೀಯತೆಯನ್ನು ಧರ್ಮದಿಂದ ಬೇರ್ಪಡಿಸಿದರೆ ಧರ್ಮ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಕೋಮುವಾದದಿಂದ ಧರ್ಮವನ್ನು ರಕ್ಷಿಸಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಧರ್ಮದ ನಿಜವಾದ ಮೌಲ್ಯಗಳು, ಧರ್ಮದಲ್ಲಿರುವಂತಹ ಏನು ಮಾನವೀಯ ಕಳಕಳಿಯ, ಶಾಂತಿಯ, ಸೌಹಾರ್ದತೆಯ, ಪ್ರಾಮಾಣಿಕತೆಯ ಸಂದೇಶ ಏನಿದೆ ಅದನ್ನು ನಾವು ಉಳಿಸಿ ಬೆಳೆಸಿಕೊಳ್ಳುವ ಮೂಲಕ ಮಾತ್ರ ನಮಗೆ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ. ಆದ್ದರಿಂದ ನಿಜವಾಗಿ ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ನಿಜವಾದ ಧರ್ಮವನ್ನು ಉಳಿಸುವಂತಹ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಧರ್ಮದ ಮೂಲಕ ಶಾಂತಿಯನ್ನು ಹರಡುವುದರಿಂದಾಗಿ ಸಮಾಜದಲ್ಲಿ ಧರ್ಮಗಳ ಬಗ್ಗೆ ಜಿಗುಪ್ಸೆ ಉಂಟಾಗ್ತದೆ. ಆದ್ದರಿಂದ ಧರ್ಮದ ಬಗ್ಗೆ ಕಳಕಳಿ ಇರುವಂತಹ ವ್ಯಕ್ತಿಗಳು ಎಂದಿಗೂ ಕೂಡ ಅದಕ್ಕೆ ಅವಕಾಶವನ್ನು ನೀಡಬಾರದು. ಈ ಕೋಮುವಾದದ ಅಪಾಯದ ಬಗ್ಗೆ ಬಹಳ ಸುಂದರವಾದ ಉದಾಹರಣೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದರು. ಈ ಕೋಮುವಾದಕ್ಕೆ ಬೆಂಬಲವಾಗಿ ನಿಲ್ಲುವವನು ಬಾವಿಗೆ ಬೀಳುವ ಒಂಟೆಯ ಬಾಲವನ್ನು ಹಿಡಿದಂತೆ ಅಂತ ಹೇಳಿದರು. ಆ ಉದಾಹರಣೆಯಲ್ಲಿ ಒಂದು ಕಠಿಣವಾದ ಎಚ್ಚರಿಕೆ ಇದೆ. ಅದು ಏನು ಅಂತ ಹೇಳಿದರೆ, ಒಂದು ಒಂಟೆ ಬಾವಿಗೆ ಬೀಳುವಂತಹ ಸಂದರ್ಭದಲ್ಲಿ ಅದರ ಬಾಲವನ್ನು ಹಿಡಿದರೆ ಆ ಒಂಟೆಯನ್ನು ಬಾವಿಯಿಂದ ಬೀಳುವುದರಿಂದ ರಕ್ಷಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಮಾತ್ರ ಅಲ್ಲ, ಇವನು ಸ್ವತಃ ಅದರ ಜೊತೆಗೆ ಬಾವಿಗೆ ಬಿದ್ದು ಬಿಡ್ಬೋದು. ಆದ್ದರಿಂದ ಯಾರೆಲ್ಲ ಕೋಮುವಾದಕ್ಕೆ ಬೆಂಬಲವಾಗಿ ಎಂದು ನಿಲ್ಲುತ್ತಾರೆಯೋ ಒಂದು ದಿನ ಈ ಕೋಮುವಾದ ಅವರನ್ನೇ ಬಲಿ ತೆಗೆದುಕೊಳ್ಳುವಂತಹ ಒಂದು ಅಪಾಯ ಇದೆ. ಅವರು ಅದಕ್ಕಾಗಿ ಯಾವೆಲ್ಲ ತರಬೇತಿಯನ್ನು ನೀಡ್ತಾ ಇದ್ದಾರೆಯೋ ಅದು ಖಂಡಿತವಾಗಿ ಈ ಸಮಾಜದಲ್ಲಿ ಸ್ವತಃ ಅವರಿಗೆ ಕಂಟಕವಾಗುವಂತಹ ಒಂದು ಅಪಾಯ ಇದೆ ಎನ್ನುವಂತಹ ಒಂದು ಎಚ್ಚರಿಕೆ ಈ ಉದಾಹರಣೆಯಲ್ಲಿದೆ. ಆದ್ದರಿಂದ ನಾವು ನಮ್ಮಲ್ಲಿರುವಂಥ ಅಹಂಭಾವ ಆಗಲಿ, ಸ್ವಾರ್ಥ ಆಗಲಿ, ಅದು ಎಂದೂ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ನರವಾಗುವಂತಹ ಒಂದು ಸ್ವಭಾವ ಗುಣಗಳಲ್ಲ. ಅದು ಎಲ್ಲ ಧರ್ಮವು ವಿರೋಧಿಸುವಂತಹ ಸ್ವಭಾವ ಆಗಿದೆ. ಅದನ್ನು ನಾವು ದೂರ ಇಡಬೇಕು.
ನಾವು ನೋಡ್ತೇವೆ ಈಗ ಮಳೆ ಬರಲಿಲ್ಲ ಅಂತ ಹೇಳಿ ಆದರೆ ನಮಗೆ ಇಲ್ಲಿನ ಪಾರ್ಲಿಮೆಂಟಿನಲ್ಲಿ ತೀರ್ಮಾನ ಮಾಡಿದರೂ, ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಮಾಡಿದರೂ ಮಳೆ ಬರಿಸಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅಥವಾ ಬರುತ್ತಿರುವಂತಹ ಮಳೆ ನಮಗೆ ಈಗ ಅಪಾಯ ಆಗ್ತಾ ಇದೆ, ಅದರಿಂದಾಗಿ ಅದನ್ನು ತಡೆಯಬೇಕು ಅಂತ ಹೇಳಿ ಎಲ್ಲರೂ ಒಟ್ಟು ಸೇರಿದರೂ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅದನ್ನು ತೀರ್ಮಾನ ಮಾಡುವವನೊಬ್ಬನಿದ್ದಾನೆ. ನಾವು ಎಷ್ಟು ಅಸಹಾಯಕರು ಎನ್ನುವುದನ್ನು ನಮಗೆ ತಿಳಿಸಿಕೊಡುವಂತಹ ಕೆಲವೊಂದು ಸ್ಯಾಂಪಲ್ಗಳು ಆಗಾಗ ನಡೀತಾ ಇರ್ತದೆ. ಆದ್ದರಿಂದ ಅದರಿಂದ ನಾವು ಪಾಠ ಕಲಿಯಬೇಕು. ಅದರಿಂದ ನಾವು ಪಾಠ ಕಲಿತು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಬೇಕು. ಅದೇ ರೀತಿ ಇಂತಹ ದುರಂತದಲ್ಲಿ ಕಷ್ಟಪಡುತ್ತಿರುವಂತಹ ವ್ಯಕ್ತಿಗಳಿಗೆ, ಅವರಿಗೆ ಸಹಾಯ ಮಾಡುವಂತಹ, ಅವರಿಗೆ ಸಾಂತ್ವನ ನೀಡುವಂತಹ ಹೊಣೆಗಾರಿಕೆ ನಮಗೆ ಇದೆ ಎನ್ನುವಂತಹ ಒಂದು ಪ್ರಜ್ಞೆ ಕೂಡ ನಮಗೆ ಇರಬೇಕು. ಇಂದು ಕೇರಳದಲ್ಲಿ ನಡೆದಂತಹ ಪ್ರವಾಹದಲ್ಲಿಯೂ, ಅದೇ ರೀತಿ ಕೊಡಗಿನಲ್ಲಿ ಉಂಟಾದಂತಹ ಪ್ರವಾಹದಲ್ಲಿಯೂ ನಮ್ಮಲ್ಲಿ ಮಾನವೀಯತೆ ಉಳಿದುಕೊಂಡಿದೆ ಎನ್ನುವುದನ್ನದು ತೋರ್ಪಡಿಸುತ್ತದೆ. ಧಾರಾಳ ಮಂದಿ ಈಗಾಗಲೇ ಹೇಳಿದಂತೆ ಅಲ್ಲಿ ಮಸೀದಿಗಳಾಗಲಿ, ಚರ್ಚುಗಳಾಗಲಿ, ಮದ್ರಸೆಗಳಾಗಲಿ ನಿರಾಶ್ರಿತರಿಗೆ ಆಶ್ರಯ ತಾಣವಾದಂತಹ ಉದಾಹರಣೆಗಳನ್ನು, ಧರ್ಮ ಜಾತಿ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರಿಗೂ ಆಶ್ರಯ ನೀಡುವಂತಹ ಪರಿವರ್ತನೆ ಆಗಿರುವಂತಹದ್ದನ್ನು ನಾವು ಕಾಣ್ತೇವೆ. ಆದ್ದರಿಂದ ಆ ಸೌಹಾರ್ದತೆ ನಮ್ಮಲ್ಲಿ ಉಳಿಬೇಕು, ಪರಸ್ಪರ ಸಹಾಯ ಮಾಡುವಂತಹ ಗುಣ ನಮ್ಮಲ್ಲಿ ಉಳಿಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು, ಇತರರ ಸಂಕಷ್ಟಗಳಿಗೆ ನೆರವಾಗುವಂತಹ ಗುಣವನ್ನು ನೀವು ಬೆಳೆಸಿಕೊಂಡರೆ ಸೃಷ್ಟಿಕರ್ತರು ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡ್ತಾನೆ ಅಂತ ಹೇಳಿ. ಆದ್ದರಿಂದ ನಾವು ಅಂತಹ ಗುಣಗಳನ್ನು ಬೆಳೆಸಿಕೊಳ್ಬೇಕು. ಧರ್ಮವನ್ನು ನಾವು ನಿಜವಾದ ಅರ್ಥದಲ್ಲಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಅಂತ ಹೇಳಿ. ಆದರೆ ಧರ್ಮದಲ್ಲಿರುವಂತಹ ನ್ಯಾಯ, ಪ್ರಾಮಾಣಿಕತೆ, ಸತ್ಯ, ಮಾನವೀಯತೆ ಇದನ್ನೆಲ್ಲವನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಇಂತಹ ವಿಚಾರಗಳನ್ನು ನಿಜವಾಗಿ ಎಲ್ಲ ಧರ್ಮದ ಜನರು ಒಂದು ವೇದಿಕೆಯಲ್ಲಿ ಒಟ್ಟಾಗಿ ಆ ಧರ್ಮದಲ್ಲಿರುವಂತಹ, ಕುರ್ಆನ್ನಲ್ಲಿರುವಂತಹ, ಬೈಬಲ್ನಲ್ಲಿರುವಂತಹ, ಅದೇ ರೀತಿ ವೇದಗ್ರಂಥಗಳಲ್ಲಿರುವಂತಹ ಸಂದೇಶಗಳನ್ನು ಜನರ ಮುಂದೆ ಸ್ಪಷ್ಟಪಡಿಸಬೇಕು. ಮತ್ತು ಇದು ನಿಜವಾದ ಧರ್ಮ, ಇದನ್ನು ನೀವು ಪಾಲಿಸಬೇಕು ಎನ್ನುವುದನ್ನು ಜನರಿಗೆ ಬಹಿರಂಗವಾಗಿ ಕರೆ ನೀಡುವ ಮೂಲಕ ಅಂತಹ ಒಂದು ಸ್ಫೂರ್ತಿಯನ್ನು ಬೆಳೆಸುವುದಾದರೆ ಖಂಡಿತವಾಗಿ ಒಂದು ಶಾಂತಿಯಿಂದ ಕೂಡಿದಂತಹ, ಸೌಹಾರ್ದತೆಯಿಂದ ಕೂಡಿದಂತಹ, ಬಲಿಷ್ಠವಾದಂತಹ ಒಂದು ಸಮಾಜವನ್ನು ನಮಗೆ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು, ನಾವಿದಕ್ಕೆ ಸ್ವಲ್ಪ ಕಡಿಮೆ ಮಂದಿ ಬಂದಿದ್ದಾರೆ ಅಂತ ನಾವು ನಿರಾಶರಾಗಬೇಕಾಗಿಲ್ಲ. ಸತ್ಯಕ್ಕೆ, ಪ್ರಾಮಾಣಿಕತೆಗೆ ತಾತ್ಕಾಲಿಕವಾಗಿ ಹಿನ್ನಡೆ ಕಂಡರೆ ಅದು ಶಾಶ್ವತವಾದದ್ದಾಗಿರ್ತದೆ. ಅಸತ್ಯ, ಅನ್ಯಾಯ ಎನ್ನುವಂತಹದ್ದು ಅದು ಶಾಶ್ವತವಾಗಿರುವಂತಹದ್ದಲ್ಲ, ಶಾಶ್ವತ ಪರಿಣಾಮ ಬೀರುವಂತಹದ್ದು ಸತ್ಯ, ನ್ಯಾಯ, ಪ್ರಾಮಾಣಿಕತೆ ಎನ್ನುವಂತಹದ್ದು ಮಾನವೀಯ ಮೌಲ್ಯಗಳು. ಅದನ್ನೆಲ್ಲವನ್ನು ನಾವು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇಂತಹ ಬೆಳವಣಿಗೆಗೆ ಈ ಕಾರ್ಯಕ್ರಮ ಖಂಡಿತವಾಗಿ ಪ್ರೋತ್ಸಾಹ ನೀಡುವಂತಹದ್ದು. ಈ ನಿಟ್ಟಿನಲ್ಲಿ ಇದು ಯಶಸ್ವಿಯಾಗಿದೆ ಅಂತ ನಾನು ನಂಬುತ್ತೇನೆ. ಸ್ವಾಗತ ಭಾಷಣವನ್ನು ಮಾಡಿದ ಜನಾಬ್ ಅಬ್ದುಲ್ ಕರೀಂ, ಪ್ರಾರ್ಥನೆಯನ್ನು ಮಾಡಿದಂತಹ ಹೈರಾ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ, ಅದೇ ರೀತಿ ಭಾಗವಹಿಸಿದಂತಹ ಎಲ್ಲ ಬಾಂಧವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಇದೆ.